ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ, ಕಾಪಿಕಾಡ್. ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ಎಸ್, ಕೊರೋನಾ ಅಂದ ತಕ್ಷಣ ನಾವು ಒಂದಷ್ಟು ಆತಂಕ, ಭಯಕ್ಕೆ ಈಡಾಗುವಂಥ ಪ್ರಸಂಗವೇ ಜಾಸ್ತಿ. ಸೊ ಕೊರೋನಾ ಪಾಸಿಟಿವ್ ಬಂದಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಆತಂಕ ಉಂಟಾಗುವಂಥ ಸನ್ನಿವೇಶ ಇವತ್ತು ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಬದುಕು, ನಮ್ಮ ಚಟುವಟಿಕೆ, ನಮ್ಮ ಕೆಲಸ, ನಮ್ಮ ಕಾರ್ಯ, ನಮ್ಮ ಸೇವೆ ಎಲ್ಲದರಲ್ಲೂ ಕೂಡ ನಾವು ಬಿ ಪಾಸಿಟಿವ್ ಆಗಿರಬೇಕು. ನಾವು ಧನಾತ್ಮಕವಾಗಿ ಚಿಂತನೆಯನ್ನು ಮಾಡಬೇಕು, ಧನಾತ್ಮಕವಾಗಿ ಕೆಲಸಗಳನ್ನು ಮಾಡಬೇಕು ಮತ್ತು ನಾವು ಜನರ ಜೊತೆಗೆ ಕೆಲಸ ಮಾಡ್ತೇನೆ ಇರಬೇಕು. ಎಲ್ಲ ಆಶಯಗಳ ಜೊತೆಗೆ ಇಂಥ ಕಷ್ಟಕಾಲದಲ್ಲಿ, ಇಂಥ ದುರಿತ ಕಾಲದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು ಜನರ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಜನರಿಗೆ ಅಥವಾ ಈ ಕಾಲದಲ್ಲಿ ಕೋವಿಡ್ ಅಥವಾ ಕೊರೋನಾ ಸೋಂಕಿತರಿಗೆ ಬೇಕಾದಂಥ ನೆರವು ಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಇಂಥ ಕೊರೋನಾ ವಾರಿಯರ್ಸ್ ಅಥವಾ ಇಂಥ ಕಷ್ಟ ಕಾಲದಲ್ಲಿ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವವರನ್ನು ನಾವು ಈ ಸಂದರ್ಭದಲ್ಲಿ ಮಾತಾಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇರುವವರನ್ನು ನಾವು ಮಾತಾಡಿಸಬೇಕು, ಪರಿಚಯಿಸಬೇಕು, ಅವರ ಕಾರ್ಯ, ಅವರ ಚಟುವಟಿಕೆ ಗೊತ್ತಾಗಬೇಕು. ಜೊತೆಗೆ ಎಲ್ಲರಿಗೂ ಕೂಡ ಒಂದಷ್ಟು ಪಾಸಿಟಿವ್ ಆದ ಎನರ್ಜಿ ಬರಬೇಕು. ಎಸ್, ನಮ್ಮ ನಡುವೆ ನಮ್ಮನ್ನು ಕೇಳಲಿಕ್ಕೆ ಒಂದಷ್ಟು ಜನ, ಒಂದಷ್ಟು ಸಂಘಟನೆಯವರು ಇದ್ದಾರೆ ಅನ್ನೋದು ಎಸ್, ಅದನ್ನೇ ಬಿಂಬಿಸುವುದು ಅಥವಾ ಹೇಳುವುದು ನಮ್ಮ ಈ ಒಂದು ಕಾರ್ಯಕ್ರಮದ ಆಶಯ. ಇವತ್ತು ನಮ್ಮ ಜೊತೆಗೆ ಇಬ್ಬರು ಮುಖ್ಯ ಅತಿಥಿಗಳಿದ್ದಾರೆ, ಕಾಸಿಂ ಅಹಮದ್ ಅವರು ಮತ್ತು ಅಬೂಬಕರ್ ಸಿದ್ದಿಕ್ ಅವರು. ನಾನು ಕಾಸಿಂ ಅವರನ್ನು ಮತ್ತು ಅಬೂಬಕರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೇನೆ ಸರ್. ಇದು ಕಾಸಿಂ ಮತ್ತು ಅಬೂಬಕರ್ ಅವರು ಮಂಗಳೂರಿನ ವೆಲ್ನೆಸ್ ಹೆಲ್ಪ್ ಲೈನ್ನ ನಿರ್ದೇಶಕರು. ಮಂಗಳೂರಿನಲ್ಲಿ ವೆಲ್ನೆಸ್ ಹೆಲ್ಪ್ ಲೈನ್ ಒಂದು ಸಂಸ್ಥೆ, ಅದು ವೈದ್ಯರು ಮತ್ತು ಈ ಒಂದು ಸಾಮಾಜಿಕ ಕಾರ್ಯಕರ್ತರು ಅಥವಾ NGOಗಳ ಜೊತೆಗೆ ಒಂದು ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತಾ ಉಂಟು. ಕಾಸಿಂ ಅಹಮದ್ ಅವರು ಈ ಒಂದು ವೆಲ್ನೆಸ್ ಹೆಲ್ಪ್ ಲೈನ್ನ ನಿರ್ದೇಶಕರು, ಜೊತೆಗೆ ಅಬೂಬಕರ್ ಸಿದ್ದಿಕ್ ಅವರು ಕೂಡ ಈ ಒಂದು ವೆಲ್ನೆಸ್ ಹೆಲ್ಪ್ ಲೈನ್ನ ನಿರ್ದೇಶಕರಾಗಿದ್ದಾರೆ. ಜೊತೆಗೆ ಕಾಸಿಂ ಅವರು ಮಂಗಳೂರಿನ ಇದಾಯ ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು. ಇದಾಯ ಫೌಂಡೇಶನ್ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಭಾರಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇರುವಂಥ ಮಂಗಳೂರಿನ ಒಂದು ಭಾರಿ ದೊಡ್ಡ ಮತ್ತು ಪ್ರಮುಖ ಒಂದು ಸೇವಾ ಸಂಸ್ಥೆ. ಈ ಸಂಸ್ಥೆಯ ಸ್ಥಾಪಕ ಅಧ್ಯಕ್ಷರು ಕಾಸಿಂ ಅಹಮದ್ ಅವರು, ಜೊತೆಗೆ ಉದ್ಯಮಿಗಳು ಕೂಡ. ಆಮೇಲೆ ಅಬೂಬಕರ್ ಸಿದ್ದಿಕ್ ಅವರು ಕೂಡ ಜಮಿಯಾತುಲ್ ಫಲಾಹ್ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು, ಜೊತೆಗೆ ಉದ್ಯಮಿಗಳು, ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರುವಂಥವರು. ಇಬ್ಬರು ಕೂಡ ಬೇಸಿಕಲಿ ಉದ್ಯಮಿಗಳಾಗಿದ್ದುಕೊಂಡು ಕೂಡ ಸಮಾಜಮುಖಿಯಾಗಿ ತಮ್ಮ ಉದ್ಯಮ, ತಮ್ಮ ವ್ಯವಹಾರ, ತಮ್ಮ ಈ ಒಂದು ವ್ಯವಹಾರದ ಒತ್ತಡ ಅಥವಾ ಬ್ಯುಸಿ ಎಲ್ಲದರ ನಡುವೆ ಕೂಡ ಸಾಕಷ್ಟು ಸಮಯವನ್ನು ಸಮಾಜಕ್ಕಾಗಿ, ಸಮಾಜದ ಕೆಲಸಕ್ಕಾಗಿ, ಸಮಾಜದ ಸೇವೆಗಾಗಿ ಅರ್ಪಿಸಿರುವವರು. ಅವರು ನೀವು ಭಾರಿ ವಿಶೇಷ ಅನಿಸಬಹುದು ನಿಮಗೆ. ಕಳೆದ ವರ್ಷನೇ ಒಂದು ಲಾಕ್ಡೌನ್ ಅವಧಿ ಆರಂಭವಾದ ನಂತರ ಅಥವಾ ಆ ಪಿರಿಯಡ್ನಲ್ಲೇ, ಜೊತೆಗೆ ಕೋವಿಡ್ ಮೊದಲ ಅಲೆ ಬಂದಂಥ ಸಂದರ್ಭದಲ್ಲಿ ಅವರ ಈ ಒಂದು ವೆಲ್ನೆಸ್ ಹೆಲ್ಪ್ ಲೈನ್ ಅನ್ನುವಂಥ ಒಂದು ಸಹಾಯವಾಣಿ ಕೇಂದ್ರವನ್ನು ಮಾಡಿಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ಬಾರಿ ಕೂಡ ಮತ್ತೆ ಈ ಒಂದು ಸೆಮಿ ಲಾಕ್ಡೌನ್ ಟೈಮಲ್ಲಿ, ಜೊತೆಗೆ ಈ ಒಂದು ಕೋವಿಡ್ನ 2ನೇ ಅಲೆಯ ಸಂದರ್ಭದಲ್ಲಿ ಜನ ಊರು ತತ್ತರಿಸ್ತಾ ಇರುವಂಥ ಸಂದರ್ಭದಲ್ಲಿ ಅದೇ ಒಂದು ನಿಷ್ಠೆ, ಬದ್ಧತೆಯಿಂದ ಈ ಒಂದು ವೆಲ್ನೆಸ್ ಹೆಲ್ಪ್ ಲೈನ್ ಮೂಲಕ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾನು ಅವ್ರ ಜೊತೆಗೆ ನಿಮ್ಮ ಹತ್ರ ಮಾತಾಡಿಸುವ ಮೊದಲು ಒಂದು ಮಾತನ್ನು ನಾನೇ ಹೇಳಿಬಿಡ್ತೇನೆ. ಮೆಡಿಕಲ್ ಆಕ್ಸಿಜನ್ನ ಬಗ್ಗೆ ಇವತ್ತು ಭಾರಿ ದೊಡ್ಡ ಮಟ್ಟಿಗೆ ನಮ್ಮ ನಡುವೆ ಚರ್ಚೆ, ಆತಂಕ ಎಲ್ಲ ಇದ್ದಾವೆ. ಕಳೆದ ವರ್ಷನೇ ಈ ವೆಲ್ನೆಸ್ ಹೆಲ್ಪ್ ಲೈನ್ ಕೇಂದ್ರದವರು ಹೇಳಿದ್ರು, ಸಣ್ಣ ಆಕ್ಸಿಜನ್ ಸಿಲಿಂಡರ್ಗಳ ವ್ಯವಸ್ಥೆಯನ್ನು ನಾವು ಮಾಡಿಕೊಳ್ಳಬೇಕು ಅಂತ. ಅದು ಇವತ್ತಿನ ಕಾಲಮಾನದಲ್ಲಿ, ಇವತ್ತಿನ ದಿನದಲ್ಲಿ ಎಲ್ಲರಿಗೂ ಅದು ಅರ್ಥ ಆಗಿದೆ. ಯಾಕೆ ಸಣ್ಣ ಆಕ್ಸಿಜನ್ ಸಿಲಿಂಡರ್ಗಳನ್ನು ಇಟ್ಕೊಳ್ಬೇಕಂತ. ಸೊ ಈ ರೀತಿಯಾಗಿ ಸಣ್ಣ ಆಕ್ಸಿಜನ್ ಸಿಲಿಂಡರ್ಗಳನ್ನು ಇಟ್ಕೊಂಡು ಅದನ್ನು ಉಚಿತವಾಗಿ ಅಗತ್ಯ ಇರುವಂಥ ಕೋವಿಡ್ ಪೇಷಂಟ್ಗಳಿಗೆ ಮನೆಗೆ ತಲುಪಿಸುವಂಥ ಒಂದು ಮಹತ್ ಕಾರ್ಯದ ಕೆಲಸವನ್ನು ಈ ಒಂದು ವೆಲ್ನೆಸ್ ಹೆಲ್ಪ್ ಲೈನ್ ಕೇಂದ್ರ ಮಾಡ್ತಾ ಉಂಟು. ಮಂಗಳೂರಿನಲ್ಲಿ ಈ ಒಂದು ಕೆಲಸವನ್ನು ಮಾಡ್ತಾ ಇರುವ ಏಕೈಕ ಕೇಂದ್ರ ಕೂಡ ಈ ವೆಲ್ನೆಸ್ ಹೆಲ್ಪ್ ಲೈನ್ ಕೇಂದ್ರ. ಎಸ್, ನಾನು
ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಮಸ್ತ ನಾಗರಿಕ ಪರವಾಗಿ ಕಾಸಿಂ ಅವರೇ, ಅಬೂಬಕರ್ ಅವರೇ, ನಿಮ್ಮ ಸೇವೆಗೆ ಸಮಸ್ತ ಜನರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ನಾನು ಈ ಒಂದು ಮಾತುಕತೆಯನ್ನು ಆರಂಭಿಸುವ ಸಂದರ್ಭದಲ್ಲಿ ನಿಮ್ಮ ಹತ್ರ ಕೇಳಲಿಕ್ಕೆ ಬಯಸುವಂಥದ್ದು, ಇಡೀ ನಮ್ಮ ಜನರು ತೀರಾ ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ. ನಮ್ಮ ಮಾಧ್ಯಮ ಕೂಡ ಅದಕ್ಕೆ ಒಂದಷ್ಟು ಕಾರಣ ಕೂಡ. ಜನ ಇವತ್ತು ಕೋವಿಡ್ ಪಾಸಿಟಿವ್ ಅಥವಾ ಕೊರೋನಾ ಪಾಸಿಟಿವ್ ಅಂದ ತಕ್ಷಣ ಭಾರಿ ಭಯಭೀತರಾಗುವಂಥದ್ದು, ಆತಂಕಕ್ಕೆ ಒಳಗಾಗುವಂಥದ್ದು, ಜೊತೆಗೆ ಅವರನ್ನೊಂದಷ್ಟು ದೂರ ಇಡುವಂಥ ಒಂದು ಸನ್ನಿವೇಶಗಳನ್ನು ನಾವು ಕಳೆದ ವರ್ಷನೂ ನೋಡಿದ್ದೇವೆ. ಈ ವರ್ಷ ಕೂಡ ತಕ್ಕ ಮಟ್ಟಿಗೆ ಆ ರೀತಿಯೆಲ್ಲ ಉಂಟು. ಇಂತಹ ಸಂದರ್ಭದಲ್ಲಿ ನೀವು ಜನರ ನಡುವೆ ಕೆಲಸ ಮಾಡ್ತಾ ಇದ್ದೀರಿ. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಜನರ ಜೊತೆಗೆ ಈ ಒಂದು ಕೆಲಸ ಮಾಡಲಿಕ್ಕೆ ನೀವು ತೀರ್ಮಾನ ಈಗ ಕಳೆದ ವರ್ಷ ನೀವು ಮಾಡಿದ್ದೀರಿ. ಇಂಥ ಒಂದು ತೀರ್ಮಾನಕ್ಕೆ ಬರಲಿಕ್ಕೆ ಕಾರಣ ಏನು ಹಿನ್ನೆಲೆ, ಯಾವ ಆಶಯ, ಯಾವ ಏನು ಒಂದು ಕಾರಣಕ್ಕಾಗಿ ನೀವು ಈ ಕೋವಿಡ್ನ ಸಂಕಷ್ಟ ಕಾಲದಲ್ಲಿ ನಮ್ಮ ನಡುವೆ ಸಾಕಷ್ಟು ಸಂಘ ಸಂಸ್ಥೆಗಳು, ಸೇವಾ ಸಂಸ್ಥೆಗಳು ಇದಾವೆ. ಆದರೆ ಕೋವಿಡ್ನ ಈ ದುರಿತ ಕಾಲದಲ್ಲಿ ಜನರ ನಡುವೆ ಹೋಗಿ ಕೆಲಸ ಮಾಡೋರು ತುಂಬ ಕಡಿಮೆ ಸಂಘಟನೆಗಳು. ಇದು ಕಾಸಿಂ ಸರ್, ನೀವು ಮಾತಾಡಬೇಕು, ನೀವು ಹೇಳಬೇಕು. ಮೊಟ್ಟ ಮೊದಲಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ V4ನವರಿಗೆ, ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಸೊ ಮತ್ತೆ ನಮ್ಮ ವ್ಯೂವರ್ಸ್ಗೂ ಸಹ ವಂದನೆಗಳು. ಸೊ ಇವತ್ತಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ವಿಷಯದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಕೆಲವೊಂದು ವಿಷಯಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಒಂದು ಮಹಾಮಾರಿ ಅಂತ ಹೇಳೋದು, ಪ್ಯಾಂಡಮಿಕ್ ಅಂತ ಹೇಳೋದು ಇಡೀ ಪ್ರಪಂಚಕ್ಕೆ ಪಸರಿಸಿದೆ. ಇದು ಏನಂತ ಹೇಳಿದ್ರೆ ನಮ್ಮ ನಡುವೆ ಇದ್ದ ಬಾರ್ಡರ್ಸ್ಗಳು ಎಲ್ಲದನ್ನು ತೆಗೆದುಹಾಕಿ ಎಲ್ಲರಿಗೂ ಎಫೆಕ್ಟ್ ಆಗಿದೆ. ಯಾರು ಇದರಿಂದ ಹೊರತಾಗಿಲ್ಲ. ಸೊ ಈ ಒಂದು ಸಿಚುವೇಶನ್ ನೋಡಿದ್ರೆ ಇದರಲ್ಲಿ ನಾವು ಏನಿಗೆ ಅನಿಸ್ತದೆ ಅಂದ್ರೆ, ಈಗ ನೀವೊಂದು 80 ವರ್ಷದ ಒಂದು ಏಜ್ಡ್ ಜನ ಇದ್ರು, ಅವರ ಒಂದು ಲೈಫ್ ಟೈಮ್ ನಲ್ಲಿ ಇಂಥ ಒಂದು ಘಟನೆ ನಡೆದಿರಕ್ಕಿಲ್ಲ. ಖಂಡಿತವಾಗಿಯೂ. ಹಾಗಾಗಿ ಏನಂತ ಹೇಳಿದ್ರೆ, ಇದು 5 ವರ್ಷದ, 10 ವರ್ಷದ, 20 ವರ್ಷದ, 50 ವರ್ಷದ, 60 ವರ್ಷದವರೆಗೆ ಇದೊಂದು ಹೊಸ ಅನುಭವ. ಯಾರಿಗೆ ಸಹ ಇದರ ಬಗ್ಗೆ ಉಂಟಲ್ಲ ವಿವರ ಇರಲಿಲ್ಲ. ಈಗ ಪ್ಲೇಗ್ ಆದದ್ದು 1920 ಅಂತ ಹೇಳ್ತಾರೆ, 100 ವರ್ಷ ಇತ್ತು. ಸೊ ಅದಕ್ಕಿಂತ ನಂತರದವರಿಗೆ ಯಾರಿಗೂ ಇದನ್ನು ಈ ರೀತಿಯ ಒಂದು ದೊಡ್ಡ ಸಾಂಕ್ರಾಮಿಕದ ಬಗ್ಗೆ ಅರಿವು ಆಗಿಲ್ಲ. ಹಾಗಾಗಿ ಇದೊಂದು ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ. ಈವನ್ ನಾವು ಕೆಲವು ಸಲ ಅಂತ ಹೇಳಿದ್ರೆ ಮೆಡಿಕಲ್ ಫೀಲ್ಡ್ ಅನ್ನು ಸಹ ದೂರುತ್ತೇವೆ, ಅವರಿಗೆ ಸಹ ಹೊಸ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾನು ನಿಮಗೆ ಹೇಳ್ತೇನೆ, ಅವರೊಟ್ಟಿಗೆ ಒಂದು ಕ್ಲೋಸ್ ಕೋಆರ್ಡಿನೇಷನ್ ಇಟ್ಟು ಅವರನ್ನು ಸಹ ಅರಿತಿದ್ದೇವೆ ನಾವು, ಡಾಕ್ಟರ್ಸ್ ಆಗಲಿ, ಹಾಸ್ಪಿಟಲ್ ಆಗಲಿ, ಅಡ್ಮಿನಿಸ್ಟ್ರೇಷನ್ ಆಗಲಿ. ಸೊ ವಿಷಯದಲ್ಲಿ ಮಾತಾಡುವ. ಈಗ ಜನರಲ್ ಆಗಿ ನೋಡಿದ್ರೆ ಇದೊಂದು ಇಂಪ್ಯಾಕ್ಟ್ ಆದ ನೋಡಿದ್ರೆ ಸಾಧಾರಣ ಒಂದು 160 ಮಿಲಿಯನ್ ಜನಕ್ಕೆ ಗ್ಲೋಬಲ್ ಲೆವೆಲ್ ಅಲ್ಲಿ ಎಫೆಕ್ಟ್ ಆಗಿದೆ. ಖಂಡಿತವಾಗಿ ಜಾಗತಿಕವಾಗಿ ಬಂದಿರುವಂತಹ ಒಂದು ಭಾರಿ ದೊಡ್ಡ ಇದು ಏನು ಆರೋಗ್ಯ ಸಮಸ್ಯೆ. ಅದರಲ್ಲಿ ಈಗ ಒಂದು ವರ್ಷದಲ್ಲಿ ನೋಡಿದ್ರೆ 3.4 ಮಿಲಿಯನ್ ಜನ ತೀರಿ ಸಹ ಹೋಗಿದ್ದಾರೆ, ಇಂಪ್ಯಾಕ್ಟ್ ಆಗಿದೆ. ಅದು ಅಂದ್ರೆ ಹಾಗೆ ನೋಡಿದ್ರೆ ಉಂಟಲ್ಲ, ಇದೊಂದು ಬಹಳ ಒಂದು ಇಂಪ್ಯಾಕ್ಟ್ ಆದದ್ದು ನಮ್ಮ ಎದುರಿನಲ್ಲೇ ಆಗ್ತಾ ಇರೋದು, ಒಂದು ಸಣ್ಣ ವೈರಸ್ ನಿಂದ ಆಗ್ತಾ ಇರುವ ವಿಷಯ ಇದು. ಹಾಗೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ರೆ ನಾವು ಇದರ ಇಂಪ್ಯಾಕ್ಟು ಮತ್ತೆ ಲಾಸ್ಟ್ ಇಯರ್ ಈ ಇಯರ್ ಕಂಪೇರ್ ಮಾಡಿದ್ರೆ ಈ ಇಯರ್ ಲಾಸ್ಟ್ ಇಯರ್ಗಿಂತ ಜೋರಾಗಿದೆ. ಅದರರ್ಥ ಏನಂದ್ರೆ ನಾವು ಸ್ವಲ್ಪ ಕಳವಳಕ್ಕೆ ಈಡು ಮಾಡ್ತದೆ ಈ ವಿಷಯದಲ್ಲಿ. ಮತ್ತೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನಾವು ಜಾಗತಿಕ ಲೆವೆಲ್ ಅಲ್ಲಿ ನೋಡಿದ್ರೆ ಒಂದು ಸೂಪರ್ ಪವರ್ ಅಂತೇಳಿ ಏನು ನಾವು ಗ್ರಹಿಸಿದ್ದೇವೋ ಟೆಕ್ನಾಲಜಿ ಲೆವೆಲ್ ಅಲ್ಲಿ, ಫೈನಾನ್ಷಿಯಲ್ ಲೆವೆಲ್ ಅಲ್ಲಿ, ಮತ್ತೆ ನಾಲೆಜ್ ಲೆವೆಲ್ ಅಲ್ಲಿ, ಅದೆಲ್ಲ ಇದರ ಎದುರಿಗೆ ಸೋತಿದೆ. ಈವನ್ ಫಸ್ಟ್ ಅಮೆರಿಕ ಸಹ ಸೋತಿದೆ. ಹಾಗಾಗಿ ನಾವು ಈಗ ಬಹಳ ಆಲೋಚನೆ ಮಾಡಬೇಕಾಗಿದೆ. ಸೊ ಇಂಡಿಯಾದಲ್ಲಿ ಸಹ ನಾವು ಬಹಳ ಬುದ್ಧಿವಂತರಿದ್ದಾರೆ, ಇದನ್ನು ಹೇಗೆ ಟ್ಯಾಕಲ್ ಮಾಡೋದು ಅಂತೇಳಿ ಸ್ಟೆಪ್ ಬೈ ಸ್ಟೆಪ್. ಮತ್ತೆ ನಮ್ಮ ವಿಷಯದಲ್ಲಿ ಹೇಳೋದಾದ್ರೆ ನಾವೊಂದು ಸಣ್ಣ ಆರ್ಗನೈಸೇಷನ್. ಸೊ ಇದ್ರೆ ದೊಡ್ಡ ಕೆಲಸ. ಇದರಲ್ಲಿ ಏನಂತ ಹೇಳಿದ್ರೆ ನಮಗೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತು. ಯಾಕಂದ್ರೆ ಒಂದು 10-15 ವರ್ಷದಿಂದ ಈ ಚಾರಿಟಿ ಲೆವೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ. ವರ್ಕ್ ಏನಂತ ಹೇಳಿದ್ರೆ ನಮ್ಮ ಸ್ವಲ್ಪ ಅಪ್ರೋಚ್ ಸ್ವಲ್ಪ ಡಿಫ್ರೆಂಟ್ ಇತ್ತು, ಸ್ವಲ್ಪ ರಿಸರ್ಚ್ ವೇ ಅಲ್ಲಿ. ನಾವು ಯಾವುದೇ ಒಂದು ಸಮಸ್ಯೆಯನ್ನು ವರ್ಕ್ ಮಾಡ್ಬೇಕಾದ್ರೆ ಸಮಸ್ಯೆ ಬಗೆಹರಿಯುವುದು ಹೇಗೆ ಅಂತ ಹೇಳಿ ಅದನ್ನು ನಾವು ಎದುರಿಟ್ಟುಕೊಂಡು ಇದು ಮಾಡಬೇಕಾಗ್ತದೆ. ನಾವು ಟೆಂಪರರಿ ಲೆವೆಲ್ ಅಲ್ಲಿ ಮಾಡಿದ್ರೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಈ ಹೆಲ್ತ್ ನಲ್ಲಿ ಸಹ ಉಂಟಲ್ಲ, ಕೆಲವೊಂದು ಕೆಲಸ ಮಾಡ್ತಾ ಇದ್ದೆವು, ಫುಡ್ ಡಿಸ್ಟ್ರಿಬ್ಯೂಷನ್ ಆಗಲಿ, ಹೆಲ್ತ್ ಆಗಲಿ, ಎಜುಕೇಶನ್ ಆಗಲಿ, ಸೆಲ್ಫ್ ರಿಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಅದ್ರ ಹೆಲ್ತ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೆ. ಲಾಸ್ಟ್ ಒಂದು 10 ವರ್ಷದಿಂದ ಮಾಡ್ತಾ ಇದ್ದೇವೆ. ಈ ಹೆಲ್ಪ್ ಲೈನ್ ಅನ್ನೋದು 2011 ನಲ್ಲೇ ಮಾಡಿದ್ದೆವು, 11 ಮಾಡ್ತಾ ಇದ್ದೆವು. ಮತ್ತೆ ಈ ವೆನ್ಲಾಕ್ ನಲ್ಲಿ ಸಹ ಬಹಳಷ್ಟು ಕೆಲಸ ಮಾಡಿದ್ದೇವೆ ಆಗಲಿ. ಮತ್ತೆ ಬೇರೆ ಬೇರೆ ಸಾಧಾರಣ ಒಂದು 10,000ಕ್ಕಿಂತ ಜಾಸ್ತಿ ಪೇಷಂಟ್ಗಳನ್ನು ನಾವು ಸರ್ವ್ ಮಾಡಿದ್ದೇವೆ 10 ವರ್ಷದಿಂದ. ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಸಹ ಇತ್ತು, ಇದರಲ್ಲಿ ಅನುಭವ ಇತ್ತು, ಮತ್ತೆ ಈ ಅನುಭವ ಒಂದಿತ್ತು. ಹಾಗೆ ಮತ್ತೆ ಈ ಕೋವಿಡ್ ಸ್ಟಾರ್ಟ್ ಆದಾಗ ಇದನ್ನು ಫಸ್ಟ್ ಸ್ವಲ್ಪ ಗ್ರಹಿಸಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ.
ಯಾಕಂದ್ರೆ ನಮಗೆ ಗೊತ್ತಾಯ್ತು, ಹ್ಮ್. ನೋಡಿ ಯಾವುದೇ ಒಂದು ಈ ತರದ ಒಂದು ಪ್ಯಾಂಡಮಿಕ್ ಬಂದಾಗ ಇದರಲ್ಲಿ ಮುಖ್ಯವಾಗಿ ಬೇಕಾದದ್ದು ಕೋಆರ್ಡಿನೇಷನ್. ಎಸ್, ಕೋಆರ್ಡಿನೇಷನ್. ಹೌದು ಹೌದು. ಈ ಸಣ್ಣ ರೀಜನ್ ಆಗ್ಲಿ ದೊಡ್ಡ ಲೆವೆಲ್ ಅಲ್ಲಾಗ್ಲಿ ಕೋಆರ್ಡಿನೇಷನ್ ಬಹಳ ಅಗತ್ಯ. ಇದನ್ನು ಎಲ್ಲರನ್ನೂ ನಾವು ಒಂದು ಜೋಡಿಸಿಕೊಂಡು ಹೋಗುವ ಜೋಡಿಸೋದು. ಅದಕ್ಕೆ ಏನ್ ಮಾಡಿದ್ವಿ, ಇರ್ಬೋದು, ವೈದ್ಯರು ಇರ್ಬೋದು, ಅಥವಾ ಅಫೆಕ್ಟೆಡ್ ಜನರೇ ಇರ್ಬೋದು. ಹೌದು, ಫಸ್ಟ್ ಏನ್ ಮಾಡಿದ್ರೆ ನಾವು NGOs ಉಂಟಲ್ಲ ಹೆಲ್ತ್ ನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಫಸ್ಟ್ ನಮ್ಮ ಮಟ್ಟಿಗೆ ಡಾಕ್ಟರ್ಸ್ ಬೇಕು. ಹೌದು, ಖಂಡಿತವಾಗಿಯೂ. ಈ ಇದನ್ನಲ್ಲಿ ನಾವು ಮಾಡ್ಬೇಕಾದ್ರೆ ಲಾಜಿಸ್ಟಿಕಲ್ ಸಪೋರ್ಟ್ ಎಲ್ಲ ಮಾಡ್ಬೋದು, ಬಟ್ ಮೆಡಿಕಲ್ ಲೆವೆಲ್ ಅಲ್ಲಿ ಮಾಡಬೇಕಾದ್ರೆ ಡಾಕ್ಟರ್ಸ್ ಬೇಕು. ಅದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಫಸ್ಟ್ ಡಾಕ್ಟರ್ಸ್ ಅನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ. ಸಾಧಾರಣ ಒಂದು 5-10 ಡಾಕ್ಟರ್ಸ್ ನ ಕನ್ವಿನ್ಸ್ ಮಾಡಿದ್ವಿ. ನೋಡಿ ಏನಂತ ಹೇಳಿದ್ರೆ ಈ ತರದ ಒಂದು ಪ್ಯಾಂಡಮಿಕ್ ನಲ್ಲಿ ನಿಮ್ಮ ಸಹಕಾರವಿಲ್ಲದೆ ನಾವು ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಓಕೆ, ನಿಮ್ಮ ಕೋಆರ್ಡಿನೇಷನ್ ಬೇಕು. ಆ ಕೋಆರ್ಡಿನೇಷನ್ ಒಂದು ಡೆವಲಪ್ ಮಾಡಿದೆವು. ಅದರ ನಂತರ ಒಂದು ಸ್ಟ್ರಕ್ಚರ್ ಮಾಡಿದೆವು, ಒಂದು ಸ್ಟ್ರಾಟಜಿ ಪ್ಲಾನಿಂಗ್. ಹೇಗೆ ವೈದ್ಯರು ನಿಮಗೆ ಪೂರಕವಾಗಿ ಈ ಸಂದರ್ಭದಲ್ಲಿ ಬಂದು ನಿಂತರು ತುಂಬಾ ಜನ. ಹಾಗೆ 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 ಒಂದು 10, 20, 30, 40, 50 ಒಂದು 50 ಜನದ ಡಾಕ್ಟರ್ ಒಂದು ಟೀಮ್ ಆಯ್ತು. ಒಂದು ಕೋಆರ್ಡಿನೇಷನ್ ಮಾಡ್ಲಿಕ್ಕೆ 50 ಜನ ವೈದ್ಯರನ್ನು ನೀವು ಒಟ್ಟು ಸೇರಿಸಿದ್ರಿ. ಸೇರಿಸಿ ಅವರನ್ನು ಕನ್ವಿನ್ಸ್ ಮಾಡಿದ್ವಿ. ಇದರಲ್ಲಿ ಏನಂತ ಹೇಳಿದ್ರೆ ನಿಮ್ಮ ಕೆಲಸ ಉಂಟು ಯಾವುದು, ನಿಮ್ಮ ಹಾಸ್ಪಿಟಲ್ ನಲ್ಲಿ, ಪ್ರೈವೇಟ್ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್, ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು. ಏನಂದ್ರೆ ನಮಗೆ ಆವಾಗೊಂದು ನಾವು ಏನನ್ನು ಅರಿತೇವೆ ಅಂದ್ರೆ ಜನರು ಹೆದರಿದ್ರು, ಹಾಸ್ಪಿಟಲ್ಗೆ ಹೋಗ್ಲಿಕ್ಕೆ ಹೆದರಿದ್ರು, ಡಾಕ್ಟರ್ನ ಕನ್ಸಲ್ಟ್ ಮಾಡ್ಲಿಕ್ಕೆ ಹೇಳಿದ್ರು. ನಿಮ್ಮ ಸಂಸ್ಥೆಯ ಮಾಡಿದಂತ ಕೆಲವು ಏನು ಕೆಲಸಗಳ ಕೆಲವು ಫೋಟೋಸ್ ಅನ್ನು ನಾವಿಲ್ಲಿ ತೋರಿಸ್ತಾ ಇದ್ದೇವೆ ಒಂದು ವಿಡಿಯೋದ ಮೂಲಕ. ನೀವು ಹೇಳಿದಾಗೆ ಕಳೆದ ವರ್ಷ ಮಾಡಿದಂಥ ಕೆಲಸಗಳು. ಎಸ್ ಎಸ್ ಸರ್, ನೀವು ಮುಂದುವರಿಸಿ. ಎಸ್. ಸೊ ಹಾಗಾಗಿ ಒಂದನೇದಾಗಿ ಉಂಟಲ್ಲ, ಈ ಡಾಕ್ಟರ್ಸ್ ಒಂದು ನೆಟ್ವರ್ಕ್ ಮಾಡಿದ್ದೆವು. ಅದರ ನಂತರ ಹಾಸ್ಪಿಟಲ್ನ ಸಣ್ಣ ಮಟ್ಟಿನಲ್ಲಿ ನೆಟ್ವರ್ಕ್ ಇತ್ತು. ವೆನ್ಲಾಕ್ ಹಾಸ್ಪಿಟಲ್ ಸಹ ಸಾಧಾರಣ 10 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ವಿ ಹೆಲ್ಪ್ ಲೈನ್ ಆಗಿ. ಅಲ್ಲಿ ಬಂದ ಬಡವರಿಗೆ, ಆಕ್ಚುಲಿ ವೆನ್ಲಾಕ್ ಅಂತ ಹೇಳಿದ್ರೆ ಬಹಳ ತೀರಾ ಗತಿ ಇಲ್ಲದವರು ಬರುವ ಜಾಗ. ಸೊ ಅಲ್ಲಿ ಅಂದ್ರೆ ನೀವು ತುಮಕೂರು, ಬೆಳಗಾಂ ಅಲ್ಲಿಂದೆಲ್ಲ ಬಂದೇ ಉಂಟಲ್ಲ, ಅವ್ರು ಏನೆಲ್ಲ ಗತಿ ಇಲ್ಲದೆ ಇರ್ತಾರೆ. ಹಾಗಾಗಿ ಎಷ್ಟೋ ಸಲ ಏನಾಗ್ತದೆ ಅಂದ್ರೆ ಹಣ ಅಲ್ಲಿ ಬಾಕಿಯಾಗಿರ್ತದೆ 3-4 ದಿವಸ, ಅದಕ್ಕೆ ತೆಗೆದುಕೊಂಡು ಹೋಗ್ಲಿಕ್ಕೆ ಆಂಬ್ಯುಲೆನ್ಸ್ ನ ಹಣ ಸಹ ಇರುವುದಿಲ್ಲ. ಈ ತರದ ಫ್ಯಾಮಿಲಿ ಸಹ ಇರ್ತದೆ. ಹಾಗೆ ಅಲ್ಲೊಂದು ಕೆಲಸ ಮಾಡಿ ನಮಗೊಂದು ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೆ ಹಾಸ್ಪಿಟಲ್ ನನ್ನ ನೆಟ್ವರ್ಕ್ ಮಾಡಿದ್ದೆವು. ನೆಟ್ವರ್ಕ್ ಮಾಡಿ ಮತ್ತೆ ಡಿಸ್ಟ್ರಿಕ್ಟ್ ಕೋಆರ್ಡಿನೇಷನ್, ಡಿಸ್ಟ್ರಿಕ್ಟ್ನವರನ್ನು ನಮ್ಮ ಮಾಡಿದೆವು. ಹಾಗೆ ಅವರದ್ದು ಒಂದು ಸಪೋರ್ಟ್ ಸಿಕ್ತು. ಹಾಗೆ ಒಂದು ಕೋಆರ್ಡಿನೇಷನ್ ಫಸ್ಟ್ ಸೆಟಪ್ ಮಾಡಿದೆವು. ಮತ್ತೆ ರೂರಲ್ ಲೆವೆಲ್ನ ಲೊಕಾಲಿಟಿಯ ಒಂದು ನೆಟ್ವರ್ಕ್ ಸಹ ಇತ್ತು. ಹಾಗಾಗಿ ಇದೆಲ್ಲ ನಮಗೆ ಸಹಕಾರಿ ಆಯಿತು. ಮತ್ತೊಂದು 3 ಡಾಕ್ಟರ್ಸ್ ಅನ್ನು ನಾವು ಅಪಾಯಿಂಟ್ ಮಾಡಿದೆವು. ಪೇ ಮಾಡಿ ನಾವು ಒಂದು ಇಟ್ಟುಂಟಲ್ಲ ಹೆಲ್ಪ್ ಲೈನ್ ಅನ್ನು ಶುರು ಮಾಡಿದೆವು. ಅದು ಫಸ್ಟಿಗೆ ಏನಂತ ಹೇಳಿದ್ರೆ ನಾವೀಗ ಕಾಲ್ ಅನ್ನು ರಿಸೀವ್ ಮಾಡುವ ಒಂದು ಸೆಟಪ್ ಮಾಡಿದೆವು. ಯಾಕಂದ್ರೆ ಜನ ಪ್ಯಾನಿಕ್ ಆದಾಗ ಒಂದು ಅವರಿಗೊಂದು ಸಾಂತ್ವನ ಹೇಳುವುದಾ, ಏನು ಅಗತ್ಯ ಇದೆ, ಡಾಕ್ಟರ್ನ ಕನ್ಸಲ್ಟೇಷನ್ ಉಂಟಾ, ಹಾಸ್ಪಿಟಲ್ ಬೆಡ್ ಉಂಟಾ, ಈ ತರದ ಸೆಟಪ್ ನ ಬಹಳ ಅಗತ್ಯ ಇತ್ತು. ಅದನ್ನು ನಿಮ್ಮ ಹೆಲ್ಪ್ ಲೈನ್ಗೆ ಫೋನ್ ಬಂದಾಗ ನೀವು ಅವ್ರಿಗೆ ಏನು ಬೇಕು, ಅವರ ಅಗತ್ಯತೆಗಳು ಏನು, ಇವೆಲ್ಲವನ್ನು ನೀವು ಇದು ಮಾಡಿಕೊಂಡು ನಂತರ ಅವರಿಗೆ ಏನು ಪರಿಹಾರ ಹೇಳಿಕೊಡ್ಲಿಕ್ಕೆ ಅಥವಾ ಅವರಿಗೆ ಕೌನ್ಸಿಲ್ ಮಾಡಲಿಕ್ಕೆ, ಅಥವಾ ಒಂದು ವೇಳೆ ಆಸ್ಪತ್ರೆ ಬೇಕಿದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತೀರಿ. ಏನು ಮಾಡ್ತೀರಿ, ಇದು ನಿಮಗೆ ಬೇಸಿಕಲಿ ಕಾಲ್ ಬರುತ್ತೆ ನಿಮ್ಮ ಹೆಲ್ಪ್ ಲೈನ್ಗೆ. ಎಸ್, ಒಬ್ಬ ಕೋವಿಡ್ ಪೇಷಂಟೇ ಕಾಲ್ ಮಾಡ್ತಾರೆ, ನಾನು ಹೀಗೆ ಪಾಸಿಟಿವ್ ಅಂತ ನನಗೆ ಬಂದಾಗಿದೆ, ನಾನು ಏನು ಮಾಡಬೇಕು ಎಂತ ಮಾಡ್ಬೇಕಂತ ಅವರ ದೂರು, ದುಮ್ಮಾನ, ಕಷ್ಟ, ನೋವನ್ನು ನಿಮ್ಮ ಹತ್ರ ಹೇಳಿಕೊಳ್ತಾರೆ. ಅವಾಗ ನೀವು ಏನು ಮಾಡ್ತೀರಿ? ಫಸ್ಟ್ ಏನಂದ್ರೆ ನಾವು ಕಾಲ್ ಬಂದ ತಕ್ಷಣ ಅವ್ರು ಎಲ್ಲಿಂದ ಮಾತಾಡೋದು, ಆ ಪೇಷಂಟ್ನ ಸ್ಟೇಟಸ್ ಏನು ಅಂತ ಹೇಳಿ ನೋಡ್ತೇವೆ. ಎಷ್ಟು ವಯಸ್ಸು, ಏನು ಸಿಂಪ್ಟಮ್ಸ್ ಉಂಟು, ಎಷ್ಟು ದಿನ ಆಯಿತು, ಇದನ್ನೆಲ್ಲ ತೆಗಿತೇವೆ. ಮತ್ತೆ ಆಕ್ಸಿಮೀಟರ್ ಇದೆಯಾ, ನಿಮ್ಮ ಆಕ್ಸಿಜನ್ ಲೆವೆಲ್ ಎಷ್ಟು ಉಂಟು, ಅದನ್ನೆಲ್ಲ ಡೀಟೇಲ್ ಎಲ್ಲ ತೆಗೆದುಂಟಲ್ಲ, ನಾವೊಂದು ಗ್ರೂಪ್ ಮಾಡಿದ್ದೇವೆ. ಅದರಲ್ಲಿ ಡಾಕ್ಟರ್ಸ್, ವಾಲಂಟಿಯರ್ಸ್ ಎಲ್ಲ ಇದ್ದಾರೆ. ಅದರಲ್ಲಿ ಇಮಿಡಿಯೇಟ್ ಆಗಿ ಅದಕ್ಕೆ ಪೋಸ್ಟ್ ಆಗ್ತದೆ. ಈ ತರದ ಒಂದು ಪೇಷಂಟ್ ನ ನಮಗೆ ರಿಕ್ವೆಸ್ಟ್ ಬಂದಿದೆ, ಏನು ಅಗತ್ಯ ಉಂಟು ಅವರಿಗೆ ಅಂತ, ಅವರಿಗೆ ಇನ್ಫಾರ್ಮೇಶನ್ ಅಗತ್ಯ ಉಂಟಾ, ಹಾಸ್ಪಿಟಲ್ ಇನ್ಫಾರ್ಮೇಶನ್ ಬೇಕಾ, ಅಲ್ಲ ಡಾಕ್ಟರ್ಸ್ಗೆ ಕನ್ಸಲ್ಟೇಷನ್ ಬೇಕಾ, ಅಲ್ಲ ಅದಕ್ಕೆ ಇದರ ವಿವರ ಬೇಕಾ ಅಂತ, ಅದನ್ನು ಇಮಿಡಿಯೇಟ್ ನಮ್ಮ ಎಂಪ್ಲಾಯ್ಡ್ ಡಾಕ್ಟರ್ಸ್ ಇದ್ದಾರಲ್ಲ ಅವ್ರು ಇಮಿಡಿಯೇಟ್ ಅದನ್ನು ಇನ್ಫಾರ್ಮೇಶನ್ ಅವ್ರಿಗೆ ಕೊಡ್ತಾ ನಮಗೆ ಈ ಕಡೆಯಲ್ಲಿ ಪೋಸ್ಟ್ ಸಹ ಮಾಡ್ತಾರೆ. ನಮ್ಮ ಬೇರೆ ಡಾಕ್ಟರ್ ಸಹ ಕನ್ಸಲ್ಟೇಷನ್ ತೆಗಿಲಿಕ್ಕೆ, ಯಾಕಂದ್ರೆ ಸೀರಿಯಸ್ ಇದ್ರೆ ಅವ್ರಿಗೆ ಏನು ನಾವು ಮಾಡಬೇಕು ಅಂತ ಹೇಳಿ ಯಾವ ಇದರಲ್ಲಿ. ಸೊ ಈ ತರದ ಒಂದು ಇದರಿಂದ ಉಂಟಲ್ಲ ತುಂಬಾ ಪೇಷಂಟ್ಗೆ ಹೆಲ್ಪ್ ಆಯ್ತು. ಅದು ಇಲ್ಲಿ ಮ್ಯಾಂಗ್ಳೂರ್ ಸರೌಂಡಿಂಗ್ ರೀಜನ್ ಮಾತ್ರ ಅಲ್ಲ, ಈ ಶಿವಮೊಗ್ಗ, ತುಮಕೂರು ಆ ಸೈಡ್ ನ ಯಾವುದೇ ಒಂದು ಪೇಷಂಟ್ ಬರೋದಾದ್ರೆ ನಮಗೆ ಒಂದು ಕಾಲ್ ಮಾಡ್ತಾ ಇದ್ರು. ಅದನ್ನು ನಾವೊಂದು ವೆಲ್ನೆಸ್ ನ ಹೆಲ್ಪ್ ಲೈನ್ ನಂದು ನಾವು ಸರ್ಕ್ಯುಲೇಟ್ ಮಾಡಿದ್ದೇವೆ. ಸೊ ಈ ತರ ಒಂದು ಗೈಡೆನ್ಸ್ ಮಾಡ್ಲಿಕ್ಕೆ ಮಾಡ್ತೇವೆ. ಮತ್ತೆ ಮುಖ್ಯವಾಗಿ ಏನಂದ್ರೆ ಅವರ ಫೋನ್ ಬಂದಾಗನೇ ನಾವು ಕೇಳ್ತೇವೆ ಅವ್ರು BPL ಅಥವಾ APL ಅಂತ ಹೇಳಿ. ಯಾಕಂದ್ರೆ ಹೋದ್ ಸಲ ಇದೊಂದು ದೊಡ್ಡ ಕನ್ಫ್ಯೂಷನ್ ಆಯ್ತು. BPL ಫ್ಯಾಮಿಲೀಸ್ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ ಅವರು ಅದರ ಹಣ ಕಟ್ಟಲಿಕ್ಕೆ ಆಗದೆ ಬಹಳ ಎಲ್ಲ ತೊಂದರೆ ಆಗ್ತಾ ಇತ್ತು. ಮತ್ತೆ ವೆನ್ಲಾಕ್ ಅಲ್ಲಿ ಸಹ ಗೌರ್ಮೆಂಟ್ ತುಂಬಾ ಫೆಸಿಲಿಟಿ ಇತ್ತು, ಇದು ಜನಕ್ಕೆ ತಿಳಿದಿರಲಿಲ್ಲ. ಖಂಡಿತವಾಗಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಸಾಕಷ್ಟು ಒಳ್ಳೆಯ ಏನು ಸೌಲಭ್ಯಗಳು, ವ್ಯವಸ್ಥೆಗಳು ಇದಾವೆ. ನಮ್ಮಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು
ಸಾಕಷ್ಟು ಮಂದಿಗೆ, ಅದು ಎಲ್ಲ ವರ್ಗದ ಜನಕ್ಕೆ ಕೂಡ, ನಾವು ಖಾಸಗಿ ಆಸ್ಪತ್ರೆಗೆ ಹೋದ್ರೇ ನಮಗೆ ಒಂದು ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವುದು ಮತ್ತು ಒಳ್ಳೆಯ ವೈದ್ಯರು ಸಿಗುವುದು ಅನ್ನುವಂಥ ಒಂದು ಏನು ಅಭಿಪ್ರಾಯ ಇದೆ. ಬಟ್ ಬಹುತೇಕ ಮಂದಿ ವೆನ್ಲಾಕ್ ಆಸ್ಪತ್ರೆ ಹತ್ರ ನೋಡಿಯೇ ಇರುವುದಿಲ್ಲ, ಹೋಗಿಯೇ ಇರುವುದಿಲ್ಲ, ಸುಮ್ಮನೆ ಫೇಸ್ಬುಕ್ಕಲ್ಲ ವಾಟ್ಸಪ್ಪಲ್ಲ ಕೂತ್ಕೊಂಡು ದೂರ್ತಾರೆ. ಇದು ಅಬೂಬಕರ್ ಸರ್, ಎಸ್, ಈ ರೀತಿಯ ಒಂದು ಕಾರ್ಯ ಚಟುವಟಿಕೆ ಹೇಗೆ ಜನ ನಿಮಗೆ ಈಗ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ? ಈಗ ಕಳೆದ ಈ ಒಂದು ಪ್ಯಾಂಡಮಿಕ್ ಆರಂಭವಾದಾಗಲೇ ನೀವು ಈ ಒಂದು ಕೋವಿಡ್, ಪರ್ಟಿಕ್ಯುಲರ್ಲಿ ಕೋವಿಡ್, ಈಗ ಕಸೀಮ್ ಅವರು ಹೇಳಿದಾಗೆ ಕಳೆದ 10 ವರ್ಷಗಳಿಂದ ನಾವು ಇದಕ್ಕೆ ವಿಚಾರವಾಗಿ ಸೇವೆ ನೆರವು ನೀಡಿಕೊಂಡು ಬಂದಿದ್ದೇವೆ. ಆದರೆ ಕೋವಿಡ್ನ ಸಂದರ್ಭದಲ್ಲಿ ಕಳೆದ ಬಾರಿನೂ ಏನು ಫಸ್ಟ್ ಲಾಕ್ಡೌನ್ ಸಂದರ್ಭದಲ್ಲೇ ಅಥವಾ ಪ್ರಥಮ ಅಲೆಯ ಸಂದರ್ಭದಲ್ಲೇ ನೀವು ಕಾರ್ಯ ಆರಂಭಿಸಿದ್ದೀರಿ. ಈಗ ಕೂಡ ಮತ್ತೆ ಯಥಾ ಪ್ರಕಾರ ನಡೀತಾ ಉಂಟು. ಜನ ಏನು ಹೇಳ್ತಾರೆ ನಿಮ್ಮ ಈ ಒಂದು ವಿಚಾರದ ಬಗ್ಗೆ, ಅಥವಾ ಒಟ್ಟು ಜನ ಸಮುದಾಯ, ಅಥವಾ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ನಿಮ್ಮ ಈ ಒಂದು ಕೆಲಸದ ಬಗ್ಗೆ ನಿಮಗೆ ಬರ್ತಾ ಇರುವಂಥ ಒಂದು ಫೀಡ್ಬ್ಯಾಕ್ ಹಿನ್ನೆಲೆಯಲ್ಲಿ? ಮೊದಲನೇದಾಗಿ ಮೋರ್ ದೆನ್ 1000 ಪೇಷಂಟ್ಗೆ ನಾವು ಸಪೋರ್ಟ್ ಮಾಡಿದ್ದೇವೆ ಒನ್ ಇಯರ್ ಅಲ್ಲಿ ಮೋರ್ ದೆನ್ 1000. ಸೊ ಎಷ್ಟು ಅಂದರೆ ಕೆಲವರು ಬಂದು ನಮ್ಮ ಕಾಲಿಗೆ ಬೀಳಲಿಕ್ಕೆ ಬಂದಿದ್ದಾರೆ, ನಮ್ಮ ಆಫೀಸಿಗೆ ಬಂದು, ಅಂದರೆ ನಮ್ಮ ಜೀವ ಉಳಿಸಿದ್ರಿ ಸಕಾಲಿಕವಾಗಿ ಒಂದು ವ್ಯವಸ್ಥೆ ಅಥವಾ ಒಂದು ಮಾಹಿತಿಯ ಮೂಲಕ. ಹೌದು, ಸ್ಪೆಷಲಿ ಅದೇ ಹೇಳಿದ್ರೆ BPL ಕಾರ್ಡ್ ಅಂದರೆ ಬೇರೆ ಹಾಸ್ಪಿಟ್ಲಿಗೆ ಹೋದ್ರೆ 3-4 ಲಕ್ಷ ಎಲ್ಲ ಖರ್ಚಾಗುವಂತ ಒಂದು ಪರಿಸ್ಥಿತಿ ಇತ್ತು. ಆ ಟೈಮಲ್ಲಿ ನಾವು ಅವ್ರಿಗೆ ಕರೆಕ್ಟ್ ಗೈಡ್ ಮಾಡಿದ್ದೇವೆ, ನೀವು ಈ ತರ ಹೋಗಿ ಆಯುಷ್ಮಾನ್ ಕಾರ್ಡ್ ಅದು ರೆಡಿ ಮಾಡಿ ಕೊಟ್ಟಿದ್ದುಂಟು ತುಂಬಾ. ಸೊ ಫ್ರೀಯಾಗಿ ಅವರಿಗೆ ಹೋಗುವಂತ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ ನಾವು. ಸೊ ಜನರಲ್ ಹೇಳೋದಾದ್ರೆ ಇಂಥ ಒಂದು ಸಂಸ್ಥೆ ಇರಲಿಲ್ಲ, ಯಾವುದು ಹೆಲ್ಪ್ ಲೈನ್ ಉಂಟಲ್ಲ, ನೀವು ಹೇಳಿದಾಗೆ ಎಲ್ಲರೂ ಹೆದರಿ ಒಂದು ಯಾಕೆ ಇವನ್ ಡಾಕ್ಟರ್ ಸಹ ಹೆದರ್ತಾ ಇದ್ರು ಇದರಲ್ಲಿ ಬರುವಾಗ. ಆ ಟೈಮಲ್ಲಿ ಏನೋ ಒಂದು ಧೈರ್ಯದಿಂದ ನಾವೊಂದು 6 ಜನ ಸೇರಿ ಇದೊಂದು ಸಂಸ್ಥೆಯನ್ನು ಮಾಡಿದ್ದೆ ನಾವು, ಹೆಲ್ಪ್ ಲೈನ್ ಅಂತ ಹೇಳಿ, ವೆಲ್ನೆಸ್ ಹೆಲ್ಪ್ ಲೈನ್ ಅಂತ ಹೇಳಿ. ಸೊ ಪೇಯ್ಡ್ ಅದೇ ಒಂದು 7 ಜನ ಪೇಯ್ಡ್ ಸ್ಟಾಫ್ ಸಹ ಇಟ್ಟಿದ್ದೇವೆ ನಾವು. ಸೊ ತುಂಬಾ ಜನರಿಗೆ ಹೆಲ್ಪ್ ಆಗಿದೆ, ತುಂಬಾ ಜನರು ಅಪ್ರಿಸಿಯೇಟ್ ಮಾಡ್ತಾ ಇದ್ದಾರೆ. ಈಗ DC ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಮ್ಮ ವೇದೋಸ್ ಮತ್ತು ML ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಸಹ ತುಂಬಾ ಮೀಟಿಂಗ್ ನಮ್ಮಲ್ಲಿ ಆಗ್ತಾ ಉಂಟು ಈಗ. ಸೊ ಆಕ್ಸಿಜನ್ ಸಿಲಿಂಡರ್ ನೀವು ಹೇಳಿದಾಗೆ ಅದನ್ನು ನಾವು ಮಾತ್ರ ಸ್ಟಾಕ್ ಇಟ್ಟದ್ದು ಸ್ಟಾರ್ಟಿಂಗ್ ಅಲ್ಲಿ. ಇಮಿಡಿಯೇಟ್ ನಾವು ಈ ವಿಷಯ ಗೊತ್ತಾದಲ್ಲಿ 1 year ಬ್ಯಾಕ್ ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ತಂದು ಸ್ಟಾಕ್ ಇಟ್ಟು, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಒಟ್ರಾಸಿ ಕೊಡೋದಿಲ್ಲ ನಾವು, ಡಾಕ್ಟರ್ ಗೈಡ್ಲೈನ್ಸ್ ಡಾಕ್ಟರ್ ಹೇಳ್ಬೇಕು ನಮ್ಗೆ, ಅವರಿಗೆ ಕೊಡಿ, ಮನೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಬಹುದು. ಡಿಸ್ಚಾರ್ಜ್ ಆದ ಕೂಡಲೇ ಕೆಲವು ಎಷ್ಟು ಸಿಲಿಂಡರ್ 10 ಲೀಟರ್. ಸೊ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲ, ನಮ್ಗೆ ಟೆಕ್ನಿಷಿಯನ್ ಎಲ್ಲ ಇದ್ದಾರೆ ಅದನ್ನು ಸೆಟ್ ಮಾಡಿ ಕೊಡ್ಲಿಕ್ಕೆ, ಮನೆಯವರಿಗೆ ತೋರಿಸಿ ನಾವು ಹೋಗಿ. ಅಂದ್ರೆ ನೀವು ಇಲ್ಲಿ ಹೇಳುವಂತದ್ದು ಒಬ್ಬ ಸಾಧಾರಣ ಪೇಷಂಟ್ಗೆ ಆತ ಮನೆಯಲ್ಲೇ ಆಕ್ಸಿಜನ್ ವ್ಯವಸ್ಥೆ ಮಾಡಿಕೊಂಡು ತನ್ನ ಆರೋಗ್ಯವನ್ನು ಸುಧಾರಿಸಬಹುದು ಅಂತ ಅಲ್ಲ, ಅದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ದು ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ಗಳ ಗೈಡೆನ್ಸ್ ಮೂಲಕನೇ ನಾವು ಮನೆಯಲ್ಲೇ ಇದ್ದುಕೊಂಡೇ ನಮ್ಮ ಏನು ಆರೋಗ್ಯವನ್ನು ಸುಧಾರಿಸಬಹುದು ಅಂತ. ಹಾಗೆಲ್ಲ ನೋಡಿ, ಸ್ಯಾಚುರೇಷನ್ ಮೇಲೆ ಡಿಪೆಂಡ್ ಆಗಿದೆ ನೋಡಿ. ಆಫ್ಟರ್ ಅದು 90 ಎಬೋವ್ ಇದ್ರೆ ಉಂಟಲ್ಲ ಪ್ರಾಬ್ಲಮ್ ಇಲ್ಲ, 90ಗಿಂತ ಕೆಳಗಡೆ ಆಕ್ಸಿಜನ್ ಲೆವೆಲ್ 90 ಎಬೋವ್ ಇದ್ರೆ ಪ್ರಾಬ್ಲಮ್ ಇಲ್ಲ. 95 ಎಬೋವ್ ಬೇಕು. 90 ಕೆಳಗಡೆ ಬಂದ್ರೆ ಡಾಕ್ಟರ್ ಹೇಳ್ತಾರೆ ತೊಂದರೆ ಇಲ್ಲ, ನೀವು ಮನೆಯಲ್ಲಿ ಸ್ವಲ್ಪ ಒಂದು 2 ಲೀಟರ್ 3 ಲೀಟರ್ ಆಕ್ಸಿಜನ್ ಇಟ್ಟು ಸ್ಯಾಚುರೇಟ್ ನೋಡಿ ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ. ಸೊ ಅದಕ್ಕಿಂತ ಜಾಸ್ತಿ ಆದ್ರೆ ಆಗುದಿಲ್ಲ, ಹಾಸ್ಪಿಟ್ಲಿಗೆ ಬೇಕು. ಆಸ್ ಪರ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ನಾವು ಮಾಡ್ತಾ ಇದ್ದೇವೆ ಅಷ್ಟೇ. ಅಂದ್ರೆ ಬಹುಶಃ ಇಂಥ ಒಂದು ಸೇವೆ ಮೂಲಕ ಕೂಡ, ಯಾಕಂತ ಹೇಳಿದ್ರೆ ಇಲ್ಲಾಂದ್ರೆ ನೇರವಾಗಿ ಒಂದಷ್ಟು ಜನ ಬಂದು ನೇರ ಹಾಸ್ಪಿಟಲ್ಗೆ ಬರುವುದಲ್ವಾ, ನಮಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗಿದೆ, ಈಗ ಪಲ್ಸ್ ಆಕ್ಸಿಮೀಟರ್ ಮೂಲಕ ನೋಡಿಕೊಳ್ತಾರೆ. ಸೊ ಸ್ವಾಭಾವಿಕವಾಗಿ ನಮ್ಮ ಆಸ್ಪತ್ರೆಯಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ. ಎಸ್ ಸರ್, ಇದರಲ್ಲಿ ಯಾಕೆ ಅಗತ್ಯ ಉಂಟು ಅಂತ ಹೇಳಿದ್ರೆ ಸಿಲಿಂಡರ್ದು ನೋಡಿ, ಈಗಿನ ಒಂದು ಪರಿಸ್ಥಿತಿಯಲ್ಲಿ ಒಂದು ದಿನ ಒಂದು ಪೇಷಂಟ್ ಅಡ್ಮಿಟ್ ಆಗ್ಬೇಕಂದ್ರೆ ದಿನಕ್ಕೆ 10,000 ರೂಪಾಯಿ ಬೇಕು. ಆಯ್ತಾ, ಅಲ್ಲಿ ಆಕ್ಸಿಜನ್ ಬೇಕು ಅಂದ್ರೆ ಈಗ ನೋಡಿ, ಅದರಲ್ಲಿ ಆಕ್ಸಿಜನ್ ಲೆವೆಲ್ 95 ಇಂದ ಇಳಿಲಿಕ್ಕೆ ಶುರು ಮಾಡಿದ್ರೆ ಆಗನೇ ಆಕ್ಸಿಜನ್ ಅಗತ್ಯ ಇರ್ತದೆ. ಅಲ್ಲಿಂದ ಹಿಡಿದು ಒಂದು 85 ವರೆಗೆ ಬರುವವರೆಗೆ ಉಂಟಲ್ಲ, ಒಂದು ಮನೆಯಲ್ಲೇ ಮ್ಯಾನೇಜ್ ಮಾಡಬಹುದು ಆಕ್ಸಿಜನ್ ಕೊಟ್ಟು, ಡಾಕ್ಟರ್ ಒಂದು ಪ್ರಿಸ್ಕ್ರಿಪ್ಷನ್ ಇದ್ದರೆ. ಇಲ್ಲಾಂದ್ರೆ ವೈದ್ಯರ ಸಲಹೆ ಮೂಲಕ ನೀವು ಹೇಳೋ ಪ್ರಕಾರ ಮನೆಯಲ್ಲೇ ಈ ರೀತಿ ಒಂದು ಹಾಗಾದ್ರೆ ಆಕ್ಸಿಜನ್ ಆಗುದೇನಂದ್ರೆ ರೀಫಿಲ್ಲಿಂಗ್ ಆಗೋದು ಒಂದು 100 ರೂಪಾಯಿ ಆಗ್ತದೆ, ರೀಫಿಲ್ ಮಾಡ್ಲಿಕ್ಕೆ 100 ರೂಪಾಯಿ ಆಗ್ತದೆ.
ಸೊ ಇದು ಅಲ್ಲಿಗೆ ಅವರು ಅಡ್ಮಿಟ್ ಆದ್ರೆ ಉಂಟಲ್ಲ, ಈಗ ಅಗತ್ಯ ಇರುವುದಾದ್ರೆ ಅಡ್ಮಿಟ್ ಆಗಿ ನೀವು ಸಿಲಿಂಡರ್ ಕೊಡ್ತೀರಿ ಫಸ್ಟ್ ಟೈಮ್ ಕೊಡುವಾಗ ಅದರಲ್ಲಿ ನೀವು ಆಕ್ಸಿಜನ್ ಫಿಲ್ ಮಾಡಿ ಕೊಡ್ತೀರಿ. ಹೌದು. ನೆಕ್ಸ್ಟ್ ಟೈಮ್ ಅವರು ಏನೋ ಆ ಪೇಷಂಟ್ ಪಾರ್ಟಿ ಬೇಕಿದ್ರೆ ಅವರು ಅದನ್ನು ರಿಫಿಲ್ ಮಾಡಿಕೊಳ್ಬೇಕು. ಮಂಗಳೂರಲ್ಲಿ ಎಲ್ಲೆಲ್ಲ ರಿಫಿಲ್ ಮಾಡ್ಬೋದು ಸರ್? ಇಲ್ಲಿ 2-3 ಕಡೆ ಉಂಟು. ಮಲಬಾರ್ ಅಂತ ಹೇಳಿ ಉಂಟು, ನಮ್ಮ ಇದರ ಇಂಡಸ್ಟ್ರಿಯಲ್ ಬೈಕಂಪಾಡಿ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ. ₹100 ಚಾರ್ಜ್ ತೆಗೆದು ₹100 ಚಾರ್ಜ್ ಮಾಡ್ತಾರೆ. ಮತ್ತೆ ಅಂದ್ರೆ ನಿನ್ನೆ ಒಂದು ಪೇಷಂಟ್ ಪಾರ್ಟಿ ಬಂದಿತ್ತು. ಅವರಿಗೆ ಆಕ್ಚುಲಿ ಅವರಿಗೆ ಆಕ್ಸಿಜನ್ ವಿಷಯ ಗೊತ್ತಿಲ್ಲ ಅವರಿಗೆ. ಒಂದು 10 days ಅಲ್ಲಿ 3.5 ಲಕ್ಷ ಖರ್ಚು ಮಾಡಿದ್ರು. ನಿನ್ನೆ ಬಂದು ನಮ್ಮ ಹತ್ರ ಒಂದು ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋದ್ರು. ಬರೀ ₹100 ದಿನಕ್ಕೆ ಅವರಿಗೆ ಈ ಒಂದು ಪ್ರಯೋಜನ ಸಿಕ್ಕಿತ್ತು. ಅದರ್ವೈಸ್ ಒಂದು 10 ದಿನಕ್ಕೆ 3.5 ಲಕ್ಷ ಖರ್ಚು ಮಾಡಿದ್ರು. ಅವ್ರು ತುಂಬಾ ಖುಷಿ ಆಯ್ತು. ಅವರು ಬಂದು ಹೇಳಿದ್ರು ನಿಮ್ಮನ್ನು ಮರೀಲಿಕ್ಕಿಲ್ಲ ಅಂದ್ರೆ ಅವ್ರಿಗೆ ಎಫೆಕ್ಟ್ ಸಾಧ್ಯ ಇಲ್ಲ ಅವರಿಗೆ, ಅಂದ್ರೆ ಖರ್ಚು ಮಾಡ್ಲಿಕ್ಕೆ ಕೆಪಾಸಿಟಿ ಇಲ್ಲ ಅವರಿಗೆ. ನಮ್ಮ MLA ವೇದೋಸ್ ಕಾಮತ್ ನಿನ್ನೆ ಸಾಯಂಕಾಲ ನಮ್ಮ ಆಫೀಸಲ್ಲಿ ಇದ್ರು. ಆ ಟೈಮಲ್ಲೇ ಇವರು ಬಂದಿದ್ದು ತಗೊಂಡು ಹೋಗ್ಲಿಕ್ಕೆ. ಸೊ ಇಂಥ ಒಂದು ಮೊದಲೇ ನಿಮ್ಗೆ ಗೊತ್ತುಂಟು, ಉದ್ಯೋಗ ಇಲ್ಲ, ಬಿಸ್ನೆಸ್ ಇಲ್ಲ. ಈ ಸಿಚುವೇಶನ್ ನಲ್ಲಿ ಕಷ್ಟಕಾಲ ಉದ್ಯಮದಿಂದ ಹಿಡಿದು ಕಟ್ಟಕಡೆಯ ಕೂಲಿ ಕಾರ್ಮಿಕನಿಗೆ ಕೂಡ ಕಷ್ಟದವೇ ಒಂದು ಸಂದರ್ಭದಲ್ಲಿ ರೋಗ 5 ಲಕ್ಷ ರೂಪಾಯಿ ಪಾವತಿಸಬೇಕಂತ ಹೇಳಿದ್ರೆ ಸಾಮಾನ್ಯ ಕುಟುಂಬಿಕರಿಗೆ ಭಾರಿ ಕಷ್ಟ. ಎಸ್, ಅಂತ ಸಂದರ್ಭದಲ್ಲಿ ನಿಮ್ಮದು ಸಣ್ಣ ಒಂದು ಏನೋ ನೋಡಿ ವೈದ್ಯಕೀಯ ನೆರವು ಆಮೇಲೆ ಸೌಲಭ್ಯಗಳನ್ನು ಜೋಡಣೆ ಮಾಡುವಂಥದ್ದು ತುಂಬ ಬಹುಶಃ ಅದು ನೀವು ಹೇಳಿದಾಗೆ ಅದು ನೂರಾರು ಮಂದಿಗೆ ಅದೊಂದು ಒಳ್ಳೆಯ ಪ್ರಯೋಜನವನ್ನು ತಂದುಕೊಟ್ಟಿದೆ. ಮತ್ತು ಏನಂತ ಹೇಳಿದ್ರೆ ಒಂದು ದೊಡ್ಡ ಸಂಕಷ್ಟದ ಸಂದರ್ಭದಲ್ಲಿ ಕೂಡ ಈ ರೀತಿಯ ಒಂದು ಏನು ಕೋಆರ್ಡಿನೇಷನ್ ನೀವೇನು ಹೇಳ್ತಿದ್ದೀರಲ್ಲ, ನಿಮ್ಮ ಏನು ವೆಲ್ನೆಸ್ ಹೆಲ್ಪ್ಲೈನ್ ವೈದ್ಯರು ಮತ್ತು NGO ಮತ್ತು ಒಂದು ನಾಗರಿಕರ ಜೊತೆಗೆ ಕೋಆರ್ಡಿನೇಷನ್ ಮಾಡುವುದರಿಂದ ಇದು ಬಹುಶಃ ಒಂದು ಒಳ್ಳೆಯ ರೀತಿಯ ಒಂದು ಇಂಥ ಕಷ್ಟ ಕಾಲದಲ್ಲಿ ಮತ್ತೆ ಸೌಲಭ್ಯಗಳ ಒಂದಷ್ಟು ಕೊರತೆಗಳು ನಾವು ಎದುರಿಸ್ತಾ ಇರೋ ಸಂದರ್ಭದಲ್ಲಿ ಬಹುಶಃ ಸಮಾಜಕ್ಕೆ ಒಂದು ಭಾರಿ ದೊಡ್ಡ ಒಂದು ಕೊಡುಗೆಯನ್ನು ನಿಮ್ಮ ಏನು ವೆಲ್ನೆಸ್ ಹೆಲ್ಪ್ಲೈನ್ ಮಾಡ್ತಾ ಉಂಟು. ಎಸ್, ನಾನು ವೆಲ್ನೆಸ್ ಹೆಲ್ಪ್ಲೈನ್ನ ದೂರವಾಣಿ ಸಂಖ್ಯೆಯನ್ನು ನಮ್ಮ ಟಿವಿಯಲ್ಲಿ ನಾವು ಕೊಡ್ತಾ ಇದ್ದೇವೆ ನಿರಂತರವಾಗಿ. 24x7 ಈ ಒಂದು ದೂರವಾಣಿ ಸಂಖ್ಯೆ ಹಾಗೆ ಏನು ನೀವು ಕಾಲ್ ಮಾಡಿದರೆ ಕೂಡ ಯಾವುದೇ ಸಂದರ್ಭದಲ್ಲಿ ನಿರಂತರವಾಗಿ ಅಲ್ಲಿ ಕಾಲ್ ಪಿಕ್ ಮಾಡ್ತಾರೆ. ಮತ್ತು ಏನೇನು ನಿಮಗೆ ನೆರವು ಬೇಕು ಅಥವಾ ಯಾವ ರೀತಿಯ ಏನು ಕೌನ್ಸಿಲಿಂಗ್ ಬೇಕು ಅಥವಾ ಯಾವ ರೀತಿಯ ವೈದ್ಯಕೀಯ ಸೌಲಭ್ಯ ಅಥವಾ ನೆರವು ಬೇಕು, ಇವೆಲ್ಲ ವಿಚಾರವಾಗಿ ವೆಲ್ನೆಸ್ ಹೆಲ್ಪ್ಲೈನ್ ಸಂಘಟನೆಯವರು ಮಾತಾಡ್ತಾರೆ ಅಥವಾ ನಿಮಗೆ ಸಹಕಾರ ಕೊಡ್ತಾರೆ, ಬೆಂಬಲ ಕೊಡ್ತಾರೆ ಈ ಕಷ್ಟ ಕಾಲದಲ್ಲಿ. ಅವರ ದೂರವಾಣಿ ಸಂಖ್ಯೆ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಬಟ್ ನಮ್ಮ ಸ್ಕ್ರೀನಲ್ಲಿ ಅದು ನಿರಂತರವಾಗಿ ಬರ್ತಾ ಇದೆ. ನೀವು ಈ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದರೆ 8792018188. ಇನ್ನೊಮ್ಮೆ ಹೇಳ್ತೇನೆ, 8792018188. 8792018188. ಈ ದೂರವಾಣಿಗೆ ನೀವು ಕಾಲ್ ಮಾಡಿದರೆ ನಿಮಗೆ ಅತ್ಯಂತ ಒಳ್ಳೆಯದು ಮತ್ತು ಅತ್ಯಂತ ನಿಖರವಾದ ಯಾಕಂತ ಹೇಳಿದ್ರೆ ಇಲ್ಲಿ ಕಸೀಂ ಅವರು ಅಬೂಬಕರ್ ಅವರು ಹೇಳಿದಾಗೆ ವೈದ್ಯರ ಮೂಲಕವೇ ನಿಮಗೆ ಮಾಹಿತಿ ಕೊಡುವಂಥ ವ್ಯವಸ್ಥೆ ಇರುವಂಥದ್ದಿಲ್ಲಿ. ಅದು ಅತ್ಯಂತ ಒಂದು ಏನು ಶ್ಲಾಘನೀಯ ಮತ್ತು ಒಂಥರ ಕರ್ನಾಟಕದಲ್ಲೇ ಅಪರೂಪದ ಕೋವಿಡ್ ಕಾಲದ ಸೇವೆ ಇದು. ವೀಕ್ಷಕರೇ, ನಾನು ಸಣ್ಣ ಒಂದು ಬ್ರೇಕ್ ತಗೊಳ್ತೇನೆ. ಬ್ರೇಕ್ನ ನಂತರ ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್ ಈ ಒಂದು ಮಾತುಕತೆ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number 1 paint. SDM ಕಾಲೇಜು ಉಜಿರೆ.
ಪ್ರಚಲಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್. ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್. Nippon Paint, Asia's real number one paint. SDM ಕಾಲೇಜು ಉಜಿರೆ. ಎಸ್, ಕೊರೋನಾ ಗೆಲ್ಲೋಣ, ಬಿ ಪಾಸಿಟಿವ್. ಅಂದರೆ ಈ ಒಂದು ಕಷ್ಟಕಾಲದಲ್ಲಿ, ಈ ಒಂದು ನೋವಿನ ಸಂದರ್ಭದಲ್ಲಿ, ಈ ಒಂದು ಏನು ಇಡೀ ಜಗತ್ತೇ, ಇಡೀ ನಮ್ಮ ಊರೇ ಏನು ಕೊರೋನಾದ ಆತಂಕದಲ್ಲಿ ಇರುವ ಸಂದರ್ಭದಲ್ಲಿ ಸಾಕಷ್ಟು ಸಂಘ ಸಂಸ್ಥೆಗಳು, ಸಾಕಷ್ಟು ಜನ ಕೊರೋನಾದ ಈ ಒಂದು ಸಂಕಷ್ಟದಲ್ಲಿ ಇರುವಂಥ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಬೇಕಾದಂಥ ವೈದ್ಯಕೀಯ ನೆರವು, ಅವರಿಗೆ ಬೇಕಾದಂಥ ಏನು ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂಥ ಒಂದು ಪ್ರಮುಖ ಸಂಘಟನೆ ಮಂಗಳೂರಿನ ವೆಲ್ನೆಸ್ ಹೆಲ್ಪ್ ಲೈನ್. ಈ ಒಂದು ಸಂಸ್ಥೆಯ ನಿರ್ದೇಶಕರುಗಳಾಗಿರುವಂಥ ಕಾಸಿಂ ಅಹಮದ್ HK ಅವರು ಮತ್ತು ಅಬೂಬಕರ್ ಸಿದ್ದಿಕ್ ಅವರು ನಮ್ಮ ಜೊತೆಗೆ ಇವತ್ತಿನ ಈ ಒಂದು ಮಾತುಕತೆಯಲ್ಲಿದ್ದಾರೆ. ಜನರಿಗೆ ಧೈರ್ಯ ಕೊಡುವಂಥ, ಜೊತೆಗೆ ಜನರ ನಡುವೆ ಜಾಗೃತಿ ಮೂಡಿಸುವಂಥ ಮತ್ತು ಜನರಿಗೆ ಈ ಒಂದು ಕಷ್ಟಕಾಲದಲ್ಲಿ ಬೇಕಾದಂಥ ನೆರವು ಸೌಲಭ್ಯಗಳನ್ನು, ವೈದ್ಯಕೀಯ ಸೌಲಭ್ಯಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅವರ ವೆಲ್ನೆಸ್ ಹೆಲ್ಪ್ ಲೈನ್ ಈ ಒಂದು ಕೇಂದ್ರದ ಮುಖಾಂತರ. ಜೊತೆಗೆ ಭಾರಿ ಮುಖ್ಯವಾಗಿ ಏನು ಅಗತ್ಯವಿರುವಂಥ ಕೋವಿಡ್ ಪೇಷಂಟ್ಗಳಿಗೆ ಮನೆಗೇನೆ ಆಕ್ಸಿಜನ್, ಏನು ಮೆಡಿಕಲ್ ಆಕ್ಸಿಜನ್ ಕಳುಹಿಸಿಕೊಡುವಂಥ ಅಥವಾ ಸಿಲಿಂಡರ್ ವ್ಯವಸ್ಥೆ ಮಾಡುವಂಥ ಈ ಒಂದು ಸೇವೆಯನ್ನು ಕೂಡ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ಅವರ ಏನು ಹೆಲ್ಪ್ ಲೈನ್ 24x7 ಅದು ದಿನದ 24 ಗಂಟೆಯು ಕಾರ್ಯನಿರ್ವಹಿಸ್ತಾ ಇದೆ. ಜನ ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದಾಗ, ಯಾರು ಈ ರೀತಿಯ ಕೋವಿಡ್ ಪೇಷಂಟ್ಗಳು ಅಥವಾ ಅವರ ಮನೆಯವರು ಫೋನ್ ಮಾಡಿದಾಗ ಅವರಿಗೆ ಬೇಕಾದಂಥ ನೆರವುಗಳನ್ನು ಕೊಡುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಅವರ ದೂರವಾಣಿ ಸಂಖ್ಯೆ ನಮ್ಮ TV ಸ್ಕ್ರೀನಲ್ಲಿ ಬರ್ತಾ ಇದೆ, ವೀಕ್ಷಕರು ನೋಟ್ ಮಾಡಿಕೊಳ್ಬೋದು. ಎಸ್ ಕಾಸಿಂ ಸರ್, ನಮಗೆ ಅವೇರ್ನೆಸ್ ವಿಚಾರವಾಗಿ ಈ ಒಂದು ಕೋವಿಡ್ ಕೊರೋನಾದ ಬಗ್ಗೆ ನಮ್ಮ ಜನರ ನಡುವೆ ಇನ್ನೂ ಕೂಡ ನಾವೀಗ ಕಳೆದ 1 ವರ್ಷದಿಂದ ಈ ಒಂದು ಕೋವಿಡ್ ಅನ್ನು ನೋಡಿದ್ದೇವೆ, ಆದರೆ ದೊಡ್ಡ ಮಟ್ಟದಲ್ಲಿ ಪಾಠ ಕಲಿತಾಗೆ ಏನು ಕಾಣುವುದಿಲ್ಲ. ನಮ್ಮ ಜನ, ನಮ್ಮ ವ್ಯವಸ್ಥೆ ಯಾವ ರೀತಿಯ ಜಾಗೃತಿ ಮೂಡಿಸಬೇಕಾಗಿದೆ. ನೀವೀಗ ಎಷ್ಟು ಪೇಷಂಟ್ಗಳನ್ನು ನೋಡಿದ್ದೀರಿ ಮತ್ತು ಜನರ ನಡುವೆಯೇ ಹೋಗಿ ಕೆಲಸ ಮಾಡ್ತಾ ಇದ್ದೀರಿ. ನಿಮ್ಮ ಒಂದು ನೇರವಾಗಿ ನಿಮ್ಮ ಅನುಭವಕ್ಕೆ ಬಂದ ಹಿನ್ನೆಲೆಯಲ್ಲಿ ನೀವು ಹೇಳಿದರೆ. ನೀವು ಹೇಳ್ದಾಗೆ 1 ವರ್ಷದಿಂದ ಇದರೊಟ್ಟಿಗೆ ಇದ್ದು ಸಾಧಾರಣ ಜನ ಇನ್ನೂ ಕಲಿತಿಲ್ಲ ಇದರ ವಿಷಯದಲ್ಲಿ ಏನು ಅಂತ ಹೇಳಿ, ಹೇಗೆ ಇದನ್ನು ನಿಭಾಯಿಸುವುದು ಅಂತ ಹೇಳಿ. ಹೌದು, ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು, ಏನೇನು ಮಾಡಬೇಕು ಏನಂತ ಹೇಳಿದ್ರೆ, ಇದರಲ್ಲಿ ಆಗ್ತಾ ಇರೋದೇನೆಂದ್ರೆ, ನಮಗೆ ಕಾಲ್ ಬರ್ತದಲ್ಲ, ಅದರಲ್ಲಿ ಒಂದು ಫಿಯರ್ ಫ್ಯಾಕ್ಟರ್ ಇರ್ತದೆ ಅವರಿಗೆ. ಏನಂತಂದ್ರೆ, ಕಾಲ್ ಸಾಧಾರಣ ಬರುವುದೇ ಅಂದ್ರೆ ಇನಿಷಿಯಲ್ ಲೆವೆಲ್ ಅಲ್ಲಿ ಬಂದ್ರೆ ಸ್ವಲ್ಪ ಇದನ್ನು ಗುಣಮುಖ ಮಾಡಲಿಕ್ಕೆ ಇಮಿಡಿಯೇಟ್ ಆಗಿ ಆಗ್ತದೆ. ಸಾಧಾರಣ ಈ ಇದೆಲ್ಲ ಶ್ವಾಸ ಎಲ್ಲ ಇದಾಗುವ ಟೈಮ್ ನಲ್ಲಿ ಇವರ ಕಾಲ್ ಬರ್ತದೆ. ಅಲ್ಲಿ ಏನಾಗಿದೆ ಅಂದ್ರೆ ಲೇಟರ್ ಸ್ಟೇಜ್ ಅಲ್ಲಿ ಈ ಅರ್ಲಿ ಡಿಟೆಕ್ಷನ್, ಅರ್ಲಿ ಮೆಡಿಕೇಶನ್ ಆದ್ರೆ ಬಹಳಷ್ಟು ಇದಾಗ್ತದೆ. ಇಲ್ಲಿ ಆಗೋದೇನಂತ ಹೇಳಿದ್ರೆ, ಒಂದು ಜನಕ್ಕೆ ಕೊರೋನಾ ಬಂದ್ರೆ ಆ ಜನ ಏನ್ ಮಾಡ್ತಾರೆ, ಆ ಜನಕ್ಕೆ ಕನ್ಸಲ್ಟ್ ಮಾಡೋದು ಅವರ ರಿಲೇಟಿವ್ಸ್, ಡಾಕ್ಟರ್ಸ್ ಅನ್ನಲ್ಲ. ಇದರಲ್ಲಿ ಸಿಂಪಲ್ ಒಂದು ಸ್ಟಾಟಿಸ್ಟಿಕ್ಸ್ ಹೇಳೋದ್ರೆ, 100 ಜನಕ್ಕೆ ಕೊರೋನಾ ಬಂದ್ರೆ 90 ಜನಕ್ಕೆ ಏನೂ ಆಗುದಿಲ್ಲ, ಸಣ್ಣ ಸಣ್ಣ ಸಿಂಪ್ಟಮ್ಸ್ ಹೋಗ್ತದೆ, ಯಾಕಂದ್ರೆ ಅವರಲ್ಲಿ ಇಮ್ಯುನಿಟಿ ಇರ್ತದೆ. ಮಾತ್ರ 10 ವೈದ್ಯಕೀಯ ಸಂಶೋಧನೆಗಳು ಕೂಡ ಅದನ್ನೇ ಹೇಳುವಂತದ್ದು. 10 ಜನ ಉಂಟಲ್ಲ ಇದರಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಅದೇನಾಗ್ತದೆ ಅಂತ ಹೇಳಿದ್ರೆ, ಈ 10 ಜನಕ್ಕೆ ಅಡ್ವೈಸ್ ಅವ್ರು ಕೊಟ್ಟಿರ್ತಾರೆ, ನಾನು ಕಷಾಯ ಕುಡಿದ್ದೇನೆ, ಏನಾಗುದಿಲ್ಲ, ನಿಮ್ಮ ಮನೆಯಲ್ಲಿ ಇದು ಮಾಡು ಅಂತ ಹೇಳಿ. ಅದು ಎಲ್ಲರಿಗೂ ಆಗುತ್ತೆ, ಆದ್ರೆ ಎಲ್ಲರ ದೇಹ ಪ್ರಕೃತಿ ಅದೇ ತರ ಇರುವುದಿಲ್ಲ. ಇಮ್ಯುನಿಟಿ ಲೆವೆಲ್ ಒಂದೇ ತರ ಇರುತ್ತೆ, ಪ್ರತಿರೋಧ ಶಕ್ತಿ ದೇಹದ ಎಲ್ಲರದ್ದು ಒಂದೇ ತರ ಇರುವುದಿಲ್ಲ. ಈ ಫಸ್ಟ್ ಪ್ರೈಮರಿ ಲೆವೆಲ್ 7-8 ದಿನದಲ್ಲಿ ಇದು ಲಂಗ್ಸಿಗೆ ಇಳಿದ ತಕ್ಷಣ ಉಂಟಲ್ಲ, ಈ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಬರ್ತದೆ. ಈ ಲೆವೆಲ್ ನಲ್ಲಿ ಅವ್ರು ಸರಿಯಾಗಿ ಅದನ್ನು ಕೇರ್ ಮಾಡಿದ್ರೆ ಉಂಟಲ್ಲ, ಈ ICUಗೆ ಮತ್ತೆ ವೆಂಟಿಲೇಟರ್ಗೆ ಹೋಗುವ ಇದು ಉಂಟಲ್ಲ, ಬರುವುದಿಲ್ಲ. ಸೊ ಇದಕ್ಕೆ ಅವೇರ್ನೆಸ್ ಬೇಕಾಗಿದೆ, ಬಹಳಷ್ಟು ಅಗತ್ಯ ಆಗಿದೆ. ಅಂದ್ರೆ ನೀವು ಹೇಳುವಂಥದ್ದು ಅವೇರ್ನೆಸ್ ನ ಸಂದರ್ಭದಲ್ಲಿ, ಯಾಕಂದ್ರೆ ಜಾಗೃತಿಯ ಸಂದರ್ಭದಲ್ಲಿ ನೀವು ಹೇಳುವಂಥದ್ದು ಒಂದು ಏನು ಕೊರೋನಾದ ಗುಣಲಕ್ಷಣಗಳು ಏನು ಕಾಣಿಸಿಕೊಂಡಾಗಲೇ ಸ್ವಲ್ಪ ವೈದ್ಯರನ್ನು ಏನು ಸಂಪರ್ಕ ಮಾಡುವಂಥದ್ದು, ದೂರವಾಣಿ ಮೂಲಕನೂ ಸಂಪರ್ಕ ಮಾಡಬಹುದು ಅಲ್ವಾ? ಈ ಸರದ್ದು ಕೊರೋನಾ ಉಂಟಲ್ಲ, ವೈರಸ್ ಉಂಟಲ್ಲ, ಇದಕ್ಕೆ ಕೆಲವರು ಇಂಟೆಲಿಜೆಂಟ್ ವೈರಸ್ ಅಂತ ಹೇಳಿದ್ದಾರೆ. ಇಂಟೆಲಿಜೆಂಟ್ ವೈರಸ್, ಎಸ್. ಯಾಕೆ ಸರ್? ಯಾಕಂದ್ರೆ ಮುಂಚಿನ ಲಾಸ್ಟ್ ಟೈಮ್ ವೈರಸ್ ಅಲ್ಲ, ಇದು ಡಿಫ್ರೆಂಟ್ ಇದೆ, ರೂಪಾಂತರಗೊಂಡಿದೆ. ಲಾಸ್ಟ್ ಟೈಮ್ ಹೇಗಂದ್ರೆ ನಿಮ್ಗೆ ಒಂದು 5-6 ದಿವಸ 7 ದಿವಸ ಜ್ವರ ಬರ್ತಿತ್ತು, ಮೈಕನ್ನು ಈ ಸರ ಇಲ್ಲ. ಮ್ಯಾಕ್ಸಿಮಮ್ ಜಾಸ್ತಿ ಆಗಿ ಹೇಗಿದೆ, 1 ದಿವಸ ಜ್ವರ ಬರ್ತದೆ, ಜಸ್ಟ್ 1 ದಿವಸ ಜ್ವರ ಬರೋದು ಕೂಡ ಇದೆ. ಅದು ಇಲ್ಲಾದ್ರೆ ಸ್ವಲ್ಪ ಗಂಟಲು ನೋವು, ಸ್ವಲ್ಪ ಶೀತ ಬಂದು ಹೋಯ್ತು. ಇದು ಒಳಗೆ ಹೋದ್ಮೇಲೆ ನಿಮ್ದು ಆರ್ಗನ್ ಎಲ್ಲ ಹಾಳು ಮಾಡಿ ಮತ್ತೆ ಹೊರಗಡೆ ಬರುದು. ಅಂದ್ರೆ ಇದು ತುಂಬಾ ಡೇಂಜರ್. ಅಬ್ಸರ್ವ್ ಮಾಡಬೇಕು. ನಾನೊಂದು ಕಲಕಲಿಯ ನಮ್ಮ ಸಮಾಜ ಬಾಂಧವರಲ್ಲಿ ವಿನಂತಿಸುವುದಂದ್ರೆ, ನಿಮ್ಮ ಮನೆಯಲ್ಲಿ ಜವಾಬ್ದಾರಿಯುತ ಒಂದು ಜನ ಇರ್ತಾರೆ, ಎಲ್ಲರೂ ತಂದೆ ಯಾರಿದೆ, ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಅಂದ್ರೆ, ನಿಮ್ಮ ಮನೆಯ ಫ್ಯಾಮಿಲಿಯನ್ನು ಅಬ್ಸರ್ವೇಷನ್ ಅಲ್ಲಿ ಇಡಿ.
ಯಾರಿಗೆ ಯಾವಾಗ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಮಾಸ್ಕ್ ಹಾಕ್ಬೋದು, ಸೋಷಿಯಲ್ ಡಿಸ್ಟೆನ್ಸ್, ಅದೆಲ್ಲ. ಅದಕ್ಕಿಂತ ಜಾಸ್ತಿ ನಿಮ್ಮ ಮನೆಯಲ್ಲಿ ಅಬ್ಸರ್ವೇಷನ್ ಇಡಿ. ಯಾರಿಗಾದ್ರೂ ಅಂತ ಸಿಂಪ್ಟಮ್ಸ್ ಬಂದರೆ ಜಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಇರ್ತಾರೆ, ಎಲ್ಲ ಫ್ಯಾಮಿಲಿ ಒಬ್ಬರು ಡಾಕ್ಟರ್, ಅವರನ್ನು ಕನ್ಸಲ್ಟ್ ಮಾಡಿ. ಫಸ್ಟ್ ಡಿಟೆಕ್ಷನ್ ಇದೆ, ಏನು ಪ್ರಾಬ್ಲಮ್ ಇಲ್ಲ, ಇದು ದೊಡ್ಡ ಮಹಾಮಾರಿ ಆಗಿರ್ಬೋದು, ಬಟ್ ಇಮಿಡಿಯೇಟ್ ನೀವು ವಿದಿನ್ 5 days ತನಕ ಅವರನ್ನು ಅಬ್ಸರ್ವೇಷನ್ ಇಟ್ಟರೆ ಉಂಟಲ್ಲ, ಇದು ದೊಡ್ಡ ವಿಷಯವೇ ಅಲ್ಲ. ಯಾವುದು ಇಮಿಡಿಯೇಟ್ ಅದಕ್ಕೆ ಬೇಕಾದ ಸಣ್ಣ ಮೆಡಿಸಿನಲ್ಲಿ, ಚೀಪರ್ ಮೆಡಿಸಿನಲ್ಲಿ ಗುಣ ಮಾಡಲಿಕ್ಕೆ ಆಗ್ತದೆ. ಬಟ್ ನೀವು ನಿಮ್ಮ ಅನುಭವ ಪ್ರಕಾರ ನೀವು ಅಲ್ಲಿ ಕಸ ಇದು ಕುಡಿದು ಅಲ್ಲಾದರೆ ಮೆಡಿಕಲ್ ಮತ್ತು ಅದಾಗುದಿಲ್ಲ. ಒಂದು 5 days ತನಕ ಅಬ್ಸರ್ವೇಷನ್ ಇಟ್ಟು ಏನು ಒಂದು ಶೀತ ಬಂದು ಹೋಯ್ತು ಅಂತೇಳಿ ಸುಮ್ಮನೆ ಬಿಟ್ಟರೆ ಆಗಲಿಕ್ಕಿಲ್ಲ. ನಂತರ ಅದು ಒಳಗಡೆ ಹೋಗಿ ಎಲ್ಲ ಹಾಳು ಮಾಡ್ತದೆ. ಸೊ ಇಮಿಡಿಯೇಟ್ ಅದನ್ನು ನಿಮ್ಮ ಕನ್ಸಲ್ಟ್ ಯಾರು ಒಳ್ಳೆ ಡಾಕ್ಟರ್ ಇದ್ದಾರೆ ಅವ್ರ ಹತ್ರ ತೋರಿಸಿ, ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಅದಕ್ಕೆ ಮೆಡಿಸಿನ್ ಮಾಡಿದ್ರೆ ಅಂತ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಇದೊಂದು ಹಾರ್ಡ್ಲಿ ಒಂದು 10% ಎಫೆಕ್ಟ್ ಆಗುತ್ತೆ. ಅದರಲ್ಲಿ ಡೆತ್ ರೇಟ್ ಎಷ್ಟು 2.5% ಇಲ್ಲ. ಬಟ್ ಇದು ಪ್ರಾಬ್ಲಮ್ ಎಲ್ಲ ಆಗಿದೆ ಅಂದರೆ ಇವರು ಹೇಳಿದ ಹಾಗೆ ಲಾಸ್ಟ್ ಸ್ಟೇಜಲ್ಲೇ ಬಂದದ್ದು. ಈ ಡೆತ್ ಎಲ್ಲಿ ಆಗಿದೆ ಅದರಲ್ಲಿ 99% ನಾವು ನೋಡಿದ ಹಾಗೆ ಲಾಸ್ಟ್ ಸ್ಟೇಜಲ್ಲಿ ಬ್ರಿತ್ಲೆಸ್ ಇದು ಕಮ್ಮಿ ಆಗಿ 90ಗಿಂತ ಕಮ್ಮಿ ಬಂದ ಮೇಲೆ ಬಂದವರಿಗೆ ಮಾತ್ರ ಡೆತ್ ಆಗಿದೆ. ಅರ್ಲಿ ಬಂದವರಿಗೆ ಏನಾಗ್ಲಿಲ್ಲ. ನೀವು ಬೇಕಾದ್ರೆ ಡಾಕ್ಟರ್ನವ್ರ ಹತ್ರ. ಹೌದೌದು, ಅಲ್ಲ ಬಹುತೇಕ ವೈದ್ಯರುಗಳು ಕೂಡ ಹೇಳಿದ ವಿಚಾರನೆ ಇದು ಅಬೂಬಕರ್ ಅವರೇ. ಎಸ್, ಇಲ್ಲಿ ವೀಕ್ಷಕರೇ, ಅಬೂಬಕರ್ ಮತ್ತು ಕಸೀಂ ಅವರು ಕಳೆದ 1 ವರ್ಷದಿಂದ ಕೋವಿಡ್ ಪೇಷಂಟ್ಗಳ ಜೊತೆಗೆ, ಅವರು ಆಗಾಗಲೇ ಹೇಳಿದಾಗೆ ಸುಮಾರು 1,000 ಕೊರೋನಾ ಪೇಷಂಟ್ಗಳ ಜೊತೆಗೆ ನಾವು ಕಾರ್ಯನಿರ್ವಹಿಸಿದ್ದೇವೆ, ಅಥವಾ ಅವರಿಗೆ ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ನಾವು ನೆರವು ಕೊಟ್ಟಿದ್ದೇವೆ. ಆದರೆ ಯಾರು ಕೊನೆಯ ಕ್ಷಣದಲ್ಲಿ ಬಂದಿರ್ತಾರೋ ಅಂಥವರಿಗೆ ಮಾತ್ರ ಇದು ದೊಡ್ಡ ಮಟ್ಟದ ತೊಂದರೆಯನ್ನು, ಸಾವು ನೋವನ್ನು ತರ್ತದೆ. ಅದರ ಹೊರತುಪಡಿಸಿ ನೀವು ಆ ಮೊದಲ 1 ವಾರ ನಿಮಗೆ ಜ್ವರ ನೋವು, ಗಂಟಲು ನೋವು ಅಥವಾ ನೆಗಡಿ ನೋವು ಅಥವಾ ಕೆಮ್ಮು ಇದ್ದ ಸಂದರ್ಭದಲ್ಲಿ ನೀವು ಒಂಥರ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು. ಜೊತೆಗೆ ನಿಮ್ಮ ವೈದ್ಯರಿಗೆ ಸಂಪರ್ಕ ಮಾಡಿ ಅವರ ಗೈಡೆನ್ಸ್ ಪ್ರಕಾರ ಮೆಡಿಸಿನ್ ತಗೊಳ್ಬೇಕು. ಅದು ಬಿಟ್ಟು ನೀವೇ ಸೆಲ್ಫ್ ಮೆಡಿಕೇಶನ್ ಸ್ವಯಂ ಆಗಿ ಚಿಕಿತ್ಸೆ ಮಾಡಿಕೊಂಡ್ರೆ ಸೋಲುವ ಸಂದರ್ಭಗಳು ಬರುತ್ತೆ. ಇದು ನಮ್ಮ ಅನುಭವದ ಮಾತು ಅಂತ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಕೂಡ ಅವರ ಪರವಾಗಿ ಅವರು ಹೇಳಿದ ವಿಚಾರವನ್ನು ನಾನು ಮತ್ತೊಮ್ಮೆ ಜನರ ಹತ್ರ ಅಥವಾ ವೀಕ್ಷಕರ ಹತ್ರ ಹೇಳುವಂಥದ್ದು, ನಾವು ಅತ್ಯಂತ ಕಡೆಯ ಕ್ಷಣ ತನಕ ಕಾದು ಆನಂತರ ಹೆಲ್ಪ್ ಲೈನ್ಗೂ ಆನಂತರ ಆಸ್ಪತ್ರೆಗೆ ಹುಡುಕಾಡುವುದು ಬೇಡ. ಸಣ್ಣ ಪುಟ್ಟ ಲಕ್ಷಣಗಳು ಬಂದಾಗಲೇ ವೈದ್ಯರನ್ನು ಸಂಪರ್ಕ ಮಾಡಿ. ಎಸ್, ನಿಮಗೆ ನೇರವಾಗಿ ನಿಮ್ಮ ಫ್ಯಾಮಿಲಿ ಡಾಕ್ಟರ್ಗಳು ಲಭ್ಯ ಇಲ್ಲ ಅಥವಾ ಯಾರು ಇಲ್ಲ ಅಂತ ಹೇಳಿದ್ರೆ ವೆಲ್ನೆಸ್ ಹೆಲ್ಪ್ ಲೈನ್ನ ದೂರವಾಣಿಗೆ ಕಾಲ್ ಮಾಡಿ. ನಮ್ಮ ದೂರವಾಣಿಯನ್ನು ನೀವು ಈ ಒಂದು ಶೋದಲ್ಲಿ ಟಿವಿಯಲ್ಲಿ ಬರ್ತಾ ಉಂಟು, ನಿರಂತರವಾಗಿ ನೀವು ನೋಟ್ ಮಾಡಿಕೊಳ್ಳಿ. ಈ ದೂರವಾಣಿಗೆ ಕಾಲ್ ಮಾಡಿ, ಅವರಲ್ಲಿ ವೈದ್ಯರಿದ್ದಾರೆ. ಇಡೀ ದಿನಪೂರ್ತಿ ಲಭ್ಯ ಇರುವಂತಹ ವೈದ್ಯರು ಅವರ ಸೆಂಟರ್ಲಿ ಇರ್ತಾರೆ, ನಿಮಗೆ ಮಾಹಿತಿ ಕೊಡ್ತಾರೆ. ಎಸ್, ಇದು ಕಸೀಂ ಸರ್, ಈಗ ಅವೇರ್ನೆಸ್ ಬಗ್ಗೆ, ಜಾಗೃತಿ ಬಗ್ಗೆ ಜನ ತುಂಬ ಜಾಗರೂಕತರಾಗಿರಬೇಕು, ತುಂಬ ಕಾನ್ಶಿಯಸ್ ಆಗಿರಬೇಕಂತ ನೀವು ಇಲ್ಲಿ ಹೇಳುವಂಥದ್ದು. ಈಗ ನಾವು ಲಸಿಕೆಯ ವಿಚಾರಕ್ಕೆ ಬರುವಾಗ, ಲಸಿಕೆ ಪ್ರಕ್ರಿಯೆ ಸ್ವಲ್ಪ ನಿಧಾನವೇ ಆಗಿದ್ದರೂ ಕೂಡ, ಬಟ್ ಈಗ ನಿಧಾನಗತಿಯಲ್ಲಿ ಅದು ಸಾಗ್ತಾ ಉಂಟು, ನಿರಂತರವಾಗಿ ಸಾಗ್ತಾ ಉಂಟು ಎಲ್ಲ ತಾಲೂಕು ಆರೋಗ್ಯ ಕೇಂದ್ರಗಳಲ್ಲಿ ಅಥವಾ ಆಸ್ಪತ್ರೆಗಳಲ್ಲಿ. ಈ ವಿಚಾರವಾಗಿ ನೀವು ನಿಮ್ಮ ಅನುಭವದ ಹಿನ್ನೆಲೆಯಲ್ಲಿ ಏನೇನು ಜನರಿಗೆ ಮಾಹಿತಿ ಕೊಡ್ಲಿಕ್ಕೆ ಬಯಸ್ತೀರಿ? ಯಾವುದು ವ್ಯಾಕ್ಸಿನೇಷನ್ ನೋಡಿ, ಈಗ ಲಾಸ್ಟ್ ಇಯರ್ ಬಂದಾಗ ಉಂಟಲ್ಲ, ನಮ್ಮ ಹತ್ರ ಯಾವುದೇ ಸಾಧಾರಣ ಒಂದು ಮೆಡಿಕೇಶನ್ ಅಂತ ಇರಲಿಲ್ಲ. ಈಗ ಸ್ಟೆರಾಯ್ಡ್ಸ್ ಅಂತ ಹೇಳಿ ಕೊಡ್ತಾರೆ, ರೆಮಿಡಿಸಿವಿರ್ ಅಂತ ಕೊಡ್ತಾರೆ, ಪ್ಲಾಸ್ಮಾ ಅಂತ ಕೊಡ್ತಾರೆ. ಅದರಲ್ಲಿ ಸಹ ಯಾವುದು ಇಂಪ್ಯಾಕ್ಟ್ ಆಗ್ತದೆ ಅಂತ ಹೇಳಿ ಮೆಡಿಕಲ್ ಫೀಲ್ಡ್ಗೆ ಸಹ ಕನ್ಫರ್ಮ್ ಇರಲಿಲ್ಲ. ಅಧ್ಯಯನದ ಹಂತದಲ್ಲಿ ಇತ್ತು. ಹೋದ ವರ್ಷ ನಮಗೆ ಅದೊಂದು ಏನು ಇರಲಿಲ್ಲ ಮೆಡಿಕೇಶನ್ ಅಂತ. ಈ ಸಲ ನಮ್ಮೊಟ್ಟಿಗೆ ಒಂದು ವ್ಯಾಕ್ಸಿನೇಷನ್ ಅಂತ ಇದೆ, ಮತ್ತೆ ಲಸಿಕೆ. ಅದನ್ನು ನೋಡಿ ತುಂಬಾ ಜನರು ಹಾಕೋದಕ್ಕೆ ಸಹ ಅನುಮಾನ ಪಡ್ತಾರೆ. ಮೊದಲು ನೋಡಿ ಲಾಸ್ಟ್ ಇಯರ್ನಲ್ಲಿ ಸಹ ಎಷ್ಟೋ ಡಾಕ್ಟರ್ಸ್ಗಳು ಸಹ ಸಾವಿಗೀಡಾಗ್ತಾ ಇದ್ರು. ಈ ವರ್ಷ ಅದಿಲ್ಲ, ಯಾಕಂದ್ರೆ ಅವರೆಲ್ಲ ವ್ಯಾಕ್ಸಿನೇಷನ್ ಹಾಕಿದ್ದಾರೆ. ನೋಡಿ, ಇದಕ್ಕೆ ಇಲ್ಲಿ ಚೆನ್ನಾಗಿ ಗೊತ್ತಿರುವುದು ಡಾಕ್ಟರ್ಸ್ನವರು, ಅವರು ಫಸ್ಟಿಗೆ ತೆಗೆದುಕೊಂಡಿದ್ದಾರೆ. ನೋಡಿ, ಅದನ್ನು ನೋಡಿ ಆದ್ರೂ ನಾವು ಕಲಿಬೇಕಲ್ಲ. ಇದರಲ್ಲಿ ಏನಂತ ಹೇಳಿದ್ರೆ, ವ್ಯಾಕ್ಸಿನೇಷನ್ ಹಾಕಿದ್ರೆ ಆ ಸಿವಿಯರ್ ಆಗುದೊಂದು ನಮಗೆ ಗಂಭೀರತೆಗೆ ಹೋಗುವಂತ ಪ್ರಸಂಗ ಕಡಿಮೆ ಆಗುತ್ತೆ ಅಂತ ನೀವು ಹೇಳುದು. ಈಗ ನಿಮ್ಮಲ್ಲಿ ಬರುವಂತ ಪೇಷಂಟ್ಗಳು ಯಾರಾದರೂ ವ್ಯಾಕ್ಸಿನ್ ತಕ್ಕೊಂಡ ನಂತರ ಕೂಡ ಗಂಭೀರ ಸ್ಥಿತಿಗೆ ಬಂದವರಿದ್ದಾರೆ ನಿಮ್ಮಲ್ಲಿ? ಇಲ್ಲ, ಬರ್ಲಿಲ್ಲ. ನಾವು ಕೇಳಿದಾಗಿಲ್ಲ. ಅಂದ್ರೆ ನಾನು ಹೇಳಿದೆ ಅದೇ, ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆದ ಕೆಲವು ಕಂಟ್ರಿಯಲ್ಲಿ ಮಾಸ್ಕ್ ಸಹ ಇಲ್ಲ, ಓಪನ್ ಮಾಡಿದರೆ. ಸೊ ನಮ್ಮಲ್ಲಿ ಈಗ ವ್ಯಾಕ್ಸಿನ್ ಸ್ವಲ್ಪ ಕೊರತೆ ಇರಬಹುದು,
ನನ್ನ ಪ್ರಕಾರ ವಿದಿನ್ 1 ಮಂತ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಹೌದು, ಕ್ಲಿಯರ್ ಹೌದು, ಆಗ್ಬೋದು, ಹೌದು. ಎಲ್ಲ ಕಡೆ ಬರ್ತದೆ, ಹೌದು. ತುಂಬಾ ಫ್ಯಾಕ್ಟರಿಯಲ್ಲಿ ಪ್ರೊಡಕ್ಷನ್ ಹೌದು, ಆಗ್ಬೋದು, ಬೇರೆ ಎಲ್ಲ ಬೇರೆ ಬರ್ತದೆ. ಸಂಸ್ಥೆಗಳು ಕೂಡ So, ಏನು ಎಲ್ರಿಗೂ manufacture ಮಾಡುತ್ತೆ. ಒಂದು ಇದಂದ್ರೆ ಇಮಿಡಿಯೇಟ್ ಕೊಡಿಸಿ ಅದನ್ನ ನೀವು ನೆಗ್ಲೆಕ್ಟ್ ಮಾಡಬೇಡಿ. ಸೊ ತುಂಬಾ ಎಫೆಕ್ಟಿವ್ ಇದೆ ಅದು. ನಿಮ್ಗೆ ಕೊರೋನಾ ಬಂದರೂ ಪಾಸಿಟಿವ್ ಆದರೂ ಯಾರಿಗೂ ಪ್ರಾಬ್ಲಮ್ ಆಗಲ್ಲ ಅದರಲ್ಲಿ. ಅದರಲ್ಲಿ ಪಾಸಿಟಿವ್ ಆದ್ರೂ ಕೂಡ ಏನು ಪ್ರಾಬ್ಲಮ್ ಆಗೋದಿಲ್ಲ. ಬರ್ಬೋದು, ಸಿಂಪ್ಟಮ್ಸ್ ಇರ್ಬೋದು, ಆದ್ರೆ ನಿಮ್ಗೆ ಏನು ನಷ್ಟ ಆಗಲ್ಲ ಅದರಲ್ಲಿ. ಸೊ ಎಲ್ಲರನ್ನೂ ಸ್ವಲ್ಪ ಅದಕ್ಕೆ ಉತ್ತೇಜನ ಕೊಟ್ಟು ವ್ಯಾಕ್ಸಿನೇಷನ್ ಮಾಡಿಸೋದು ತುಂಬಾ ಒಳ್ಳೆಯದು. ಅದೇ ಒಂದು ಆಪ್ಷನ್ ಇರೋದು ನಮಗೆ. ಕಸಿಂ ಸರ್ ಕೂಡ ಇದನ್ನೇ ಬಹುಶಃ ಹೇಳ್ತೀರಿ ಇದೇ ಮಾತನ್ನು. ಈಗ ಪ್ಲಾಸ್ಮಾ ಚಿಕಿತ್ಸೆ ಅಂತ ಕಳೆದ ಬಾರಿ ಒಂದಷ್ಟು ಏನು ನಮ್ಮ ನಡುವೆ ಮಾತು ಚರ್ಚೆಗಳೆಲ್ಲ ನಡೆಯಿತು. ಇದರ ಬಗ್ಗೆ ಏನು ಹೇಳ್ತೀವಿ ಸರ್? ಪ್ಲಾಸ್ಮಾ ಅಂತೇಳಿ ಲಾಸ್ಟ್ ಇಯರ್ನಲ್ಲಿ ನಾವು ಸಹ ತುಂಬ ಅದನ್ನು ಎಫರ್ಟ್ಸ್ ಹಾಕಿ ಕೊಡಿಸಿದ್ದೇವೆ. ಸೊ ಸ್ಟಾರ್ಟಿಂಗ್ನಲ್ಲಿ ಗೌರ್ಮೆಂಟ್ಸ್ ಲೆವೆಲಲ್ಲಿ ಸಹ ಪ್ಲಾಸ್ಮಾದ ಯೂಸಿನ ಬಗ್ಗೆ ಹೇಳಿದ್ರು. ಮಾತ್ರ ಆ ಸಮಯದಲ್ಲಿ ಏನಂತ ಹೇಳಿದ್ರೆ ಮಂಗಳೂರಿನಲ್ಲಿ ಇದರ ವ್ಯವಸ್ಥೆ ಇರಲಿಲ್ಲ. ಆಗ ನಾವು ನಮ್ಮ ಡೋನರ್ಸ್ ಅನ್ನು ಉಂಟಲ್ಲ ಬ್ಯಾಂಗ್ಳೂರಿಗೆ ಕಳಿಸಿ ಅಲ್ಲಿಂದ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಇಲ್ಲಿ ತಂದು ಕೊಡಿಸ್ತಾ ಇದ್ದೇವೆ. ಎಷ್ಟು ದೊಡ್ಡ ಸೇವೆ. ಅದರ ನಂತರ KS ಹೆಗ್ಡೆ ಹಾಸ್ಪಿಟಲ್ನಲ್ಲಿ ಅದನ್ನು ವ್ಯವಸ್ಥೆಯನ್ನು ಮಾಡಿದ್ರು. ನಂತರ ಇಲ್ಲಿ ನಮಗೆ ಡೋನರ್ಸ್ ಸಿಗುದುಂಟ, ಅದು ಗೊತ್ತುಂಟಲ್ಲ ಪ್ಲಾಸ್ಮಾ ಹೇಗೆ ಸಿಗುದಂತ. ಕೊರೋನಾ ಬಂದು ಹೋಗಿ 28 ದಿನದ ನಂತರ ಅದೊಂದು ಟೆಸ್ಟ್ ಮಾಡಿ ಅವರ ಲೆವೆಲ್ ಟೆಸ್ಟ್ ಮಾಡಿ ನಂತರ ಅವರು ಎಲಿಜಿಬಲ್ ಆಗ್ತಾರೆ ಅದೊಂದು ಕೊಡ್ಲಿಕ್ಕೆ. ಅದೊಂದು ಪ್ರೋಟೀನ್ ಬಾಡಿಯಲ್ಲಿರುವ ಇದರಲ್ಲಿ ಪ್ರೋಟೀನ್ ಅದನ್ನು ಕೊಡು. ಅದನ್ನು ಸಾಧಾರಣ ಒಂದು 300ರವರೆಗೆ ನಾವು ಕೊಟ್ಟಿದ್ದೇವೆ ಪ್ಲಾಸ್ಮಾವನ್ನು ಅರೇಂಜ್ ಮಾಡಿ. ಡೆಸ್ಪರೇಟ್ ಸಿಚುವೇಶನ್ ಅಲ್ಲಿ ಇದ್ದ ತುಂಬ ನಿಮಗೆ ಗೊತ್ತಾಗ್ತದಲ್ಲ, ಒಂದು ನಮ್ಮ ರಿಲೇಟಿವ್ ಆಗಲಿ ನಮ್ಮ ಕ್ಲೋಸ್ ಇದಾಗಲಿ ಆ ಸ್ಥಿತಿಗೆ ಬಂದಾಗ ನಮಗೆ ಏನಾದರೂ ಆತಂಕ ಕಾಡುತ್ತೆ. ಆ ಡೆಸ್ಪರೇಷನ್ ಬಹಳ ಇತ್ತು ಲಾಸ್ಟ್ ಇಯರ್ನಲ್ಲಿ. ಆಗ ನಾವು ಎಷ್ಟು ಮ್ಯಾಕ್ಸಿಮಮ್ ಆಗಿದೆ ರಾತ್ರಿ 12 ಗಂಟೆ ಆಗಲಿ ಬೆಳಗ್ಗೆ ಆಗಲಿ ಇದಾಗಲಿ ಉಂಟಲ್ಲ ಟ್ರೈ ಮಾಡಿ ಡೋನರ್ಸ್ ಸಹ ಬಹಳ ಸ್ಪಂದನೆ ಮಾಡಿದ್ರು. ಇಲ್ಲಾಂದ್ರೆ ಕೊರೋನಾದಿಂದ ಆದವರು ಅವರು ಸಹ ಬರ್ಲಿಕ್ಕೆ ತಯಾರಿಲ್ಲ. ಮಾಡಿ ಸ್ವಲ್ಪ ಭಯ ಇರುತ್ತೆ, ಆತಂಕ ಇರುತ್ತೆ. ಇವನ್ ದೋ ನಿಮ್ ಜೊತೆಗೆ ಬಂದು ಪ್ಲಾಸ್ಮಾ ಡೊನೇಷನ್ ಮಾಡಿದ್ದಾರೆ. ಈಗ ಎಸ್, ನಾನು ಮತ್ತೆ ಆಕ್ಸಿಜನ್ ಸಿಲಿಂಡರ್ನ ಇದಕ್ಕೆ ಬರ್ತೇನೆ ಸರ್. ಈಗ ಇಂಥ ತುರ್ತು ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ನಿಮ್ಮ ಹತ್ರ ಆಕ್ಸಿಜನ್ ಸಿಲಿಂಡರ್ ಅನ್ನು ಮನೆಗೆ ಕಳುಹಿಸಿ ಕೊಡ್ಲಿಕ್ಕೆ ವ್ಯವಸ್ಥೆ ಇದೆ ಸದ್ಯಕ್ಕೆ? ಈಗ ನಮ್ಮ ಹತ್ರ ಲಾಸ್ಟ್ ಇಯರ್ನಲ್ಲಿ ನಾವು ಒಂದು 25 ಸಿಲಿಂಡರ್ ತೆಗೆದಿಟ್ಟಿದ್ದೇವೆ. ಅದು ಲಾಸ್ಟ್ ಇಯರ್ ಸಹ ಉಪಯೋಗಕ್ಕೆ ಬಂತು. ಈ ಸಲ ಅದು ಸಾಕಾಗಲಿಲ್ಲ, ಹಾಗಾಗಿ ಮತ್ತೆ ಕೆಲವು ಸಿಲಿಂಡರ್ಸ್ಗಳನ್ನು ಈಗ ದುಬೈಯಿಂದ ತರಿಸಿದ್ದೇವೆ. ಸೊ ಅದರಿಂದ ಈಗ ಒಂದು ಸಾಧಾರಣ ಒಂದು 100 ಸಿಲಿಂಡರ್ವರೆಗೆ ಉಂಟಲ್ಲ, ಅದು ಹೋಗಿ ಬರ್ತಾ ಇರ್ತದೆ. ಅದು ಸಿಲಿಂಡರ್ ಸಹ ಏನಂತ ಹೇಳಿದ್ರೆ ಕಂಟಿನ್ಯೂಸ್ ಯೂಸ್ ಮಾಡೋದಲ್ಲ, ಒಂದು ಟೆಂಪರರಿ ಆಗಿ ಯೂಸ್ ಮಾಡೋದು. ಅದು ಕಂಟಿನ್ಯೂಸ್ ಅಲ್ಲ, ಅಗತ್ಯ ಇದೆ. ಈಗ ನಿಮ್ಗೊಂದು 3 ದಿನ 4 ದಿನ ಈಗ ಅಗತ್ಯ ಉಂಟು. ಈ ತರದ ಇದರಲ್ಲಿ ರೊಟೇಷನ್ ಆಗ್ತಾ ಬಹಳಷ್ಟು ಜನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರಿಂದ ಬಹಳ ಉಪಯೋಗ ಸಹ ಆಗಿದೆ ಆ ವಿಷಯದಲ್ಲಿ. ಈಗ ಎಸ್, ನಾನು ಮತ್ತೆ ಮೊದಲ ಪ್ರಶ್ನೆಗೆ ಬರುವಂಥದ್ದು ನಮ್ಮ ವೀಕ್ಷಕರು ನೋಡ್ತಾ ಇರುವವರಿಗೆ. ಈಗ ಹೆಲ್ಪ್ ಲೈನ್ ನಿಮ್ಮ ಈ ಒಂದು ಏನು 8792018188 ಮತ್ತೆ ಬೇರೆ 2 ದೂರವಾಣಿ ಸಂಖ್ಯೆ ಕೂಡ ಇದೆ. 8792018188 ಈ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದಾಗ ಏನೆಲ್ಲ ನೀವು ಪ್ರೋಸೆಸ್ ಮಾಡ್ತೀರಿ ಅಂತ, ಒಬ್ಬ ಕೋವಿಡ್ ಪೇಷಂಟ್ ಫೋನ್ ಮಾಡ್ತಾರೆ, ಅವಾಗ ಏನೆಲ್ಲ ಮಾಡ್ತೀರಿ ಅಂತ ನಾನು ಆರಂಭದಲ್ಲೇ ಕೇಳಿದನು. ಒನ್ಸ್ ಅಗೇನ್ ನಾನು ಅದನ್ನೇ ಕೇಳ್ತೇನೆ, ಯಾಕಂತ ಹೇಳಿದ್ರೆ ನೋಡುಗರಿಗೆ ಸ್ವಲ್ಪ ಕನ್ವಿನ್ಸ್ ಆಗಬೇಕು. ನೋಡಿ, ಇದರಲ್ಲಿ ಫೋನ್ ಬಂದಾಗ ಉಂಟಲ್ಲ, ಮೊದಲನಾಗಿ ನಾವು ಅರಿತೇವೆ ಅವರಿಗೆ ಏನು ಅಗತ್ಯ ಉಂಟು ಅಂತ ಹೇಳಿ. ಕೊರೋನಾ ಈಗ ಸ್ಟಾರ್ಟಿಂಗ್ ಇಂಡಿಕೇಶನ್ ಉಂಟಾ, ಅಲ್ಲ ಆಗಿ 4-5 ದಿನ ಆಗಿದೆಯಾ, ಅಲ್ಲ ಉಸಿರಾಟದ ತೊಂದರೆ ಇದೆಯಾ, ಹಾಸ್ಪಿಟಲ್ ಬೆಡ್ ಅಗತ್ಯ ಉಂಟಾ, ಆಕ್ಸಿಜನ್ ಬೇಕಾ, ಅಲ್ಲ ಅಂದ್ರೆ ಆಂಬ್ಯುಲೆನ್ಸ್ ಬೇಕಾ, ಇಲ್ಲ ಈ ತರದ. ಇದು ಈ ಜಾಸ್ತಿಯಾಗಿ ಬರುವುದೇನಂತ ಹೇಳಿದ್ರೆ ಹಾಸ್ಪಿಟಲ್ ಬೆಡ್ಡಿನ ವಿಷಯದಲ್ಲಿ. ಅದರಲ್ಲಿ ಇಮಿಡಿಯೇಟ್ ಆಗಿ ಕೋಆರ್ಡಿನೇಟ್ ಮಾಡಿ ಯಾವ ಹಾಸ್ಪಿಟಲ್ ಅಲ್ಲಿ ಏನು ಸಿಗ್ತದೆ, ICU ಬೆಡ್ ಉಂಟಾ, ಈ ತರದನ್ನೆಲ್ಲ ನಾವು ಅಂದ್ರೆ ನೀವು ಆಲ್ರೆಡಿ ಒಂದು ಕೋಆರ್ಡಿನೇಷನ್ ಮಾಡಿಕೊಂಡಿದ್ದೀರಿ ವೈದ್ಯರುಗಳ ಜೊತೆಗೆ ಮತ್ತು ಆಸ್ಪತ್ರೆ ಜೊತೆಗೆ. ಹಾಗಾಗಿ ನಿಮಗೆ ಇಮಿಡಿಯೇಟ್ ಆಗಿ ಒಂದು ಏನು ನಿಮ್ಮ ಗ್ರಾಫ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ಹೊರಡುವಾಗಲೇ ನಾವಿಲ್ಲಿ ಬೆಡ್ ರೆಡಿ ಮಾಡಿರ್ತೇವೆ. ಪೇಷಂಟ್ ಮನೆಯಿಂದಲೇ ಹೊರಡುವಾಗಲೇ ಬರ್ಬೇಕೆಲ್ಲ ನಾವೇ. ಇಲ್ಲಂದ್ರೆ ಅವ್ರದ್ದು ಇದು ಬ್ರೀತ್ ತುಂಬಾ ಪ್ರಾಬ್ಲಮ್ ಇರ್ತಾರೆ. ಅವ್ರು ಬಂದು ಎಷ್ಟೋ ಜನ ಹುಡುಕಿ ನಮ್ಗೆ ಎಲ್ಲ ಒಂದು 9 ಹಾಸ್ಪಿಟ್ಲಿಗೆ ಹೋದವರು ಉಂಟು, ಬೆಡ್ ಸಿಗದ. ಹೌದು, ಬೆಳಿಗ್ಗೆಯಿಂದ ಸಂಜೆ ತನಕ ಮಂಗಳೂರಿನಲ್ಲೇ ಇದೇ ನಮ್ಮ ಮಂಗಳೂರಿನಲ್ಲೇ ಇದ್ಕೊಂಡು ಸುತ್ತಾಡಿದವರು ಇದ್ದಾರೆ. ನಮ್ಮ ಇದಕ್ಕೆ ಫೋನ್ ಮಾಡಿದ್ರೆ ಆ ವ್ಯವಸ್ಥೆ ಇಲ್ಲ. ನಾವು ಅಂದ್ರೆ ಪರ್ಫೆಕ್ಟ್ ಹೇಳ್ತೀವಿ ಯಾವ ಹಾಸ್ಪಿಟಲ್ ಬರ್ಬೇಕು, ಎಲ್ಲಿ ಖಾಲಿ ರೆಡಿ ಮಾಡಿ ತರಿಸುದು ನಾವು. ನೀವು ಆಸ್ಪತ್ರೆಯವರ ಜೊತೆಗೆ ಕೂಡ ಮಾತುಕತೆ ಮಾಡಿ ಪೇಷಂಟ್ ಬರ್ತಾ ಇದ್ದಾರೆ ಅಂತ ಪೇಷಂಟ್ ಹೆಸರೆಲ್ಲ ಕೊಟ್ಟು ಅಲ್ಲಿ ರೆಡಿ ಮಾಡಿ ಮತ್ತೆ ನಾವು ತರಿಸುದು. ವೀಕ್ಷಕರೇ, ಗಮನಿಸಬೇಕಾದ ವಿಚಾರ, ನೀವು ಸುಳ್ಯದವರು ಇರ್ಬೋದು, ಪುತ್ತೂರಿನವರು ಇರ್ಬೋದು, ಅಥವಾ ಉಡುಪಿಯವರು ಇರ್ಬೋದು, ಅಥವಾ ಹಾಸನ ಅಥವಾ ಮೈಸೂರು ಎಲ್ಲೇ ಇರ್ಬೋದು, ಮಂಗಳೂರಿನ ಒಂದು ಆಸ್ಪತ್ರೆಗೆ ಬರ್ತಾ ಇದ್ದೀರಿ, ಒಂದು ಗಂಭೀರ ಏನು ಆಸ್ಪತ್ರೆಗೆ ಬರಲೇಬೇಕಾದಂಥ ಏನು ಕೋವಿಡ್ ಪೇಷಂಟ್
ನಿಮ್ಮ ಜೊತೆಗಿದ್ದಾರೆ. ಸೊ ಅಂಥ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದ ನಂತರ ನಾನು ಆಸ್ಪತ್ರೆಗೆ ಹುಡುಕಾಡ್ತೇನೆ, ಹೋಗಿ ನೋಡ್ತೇನೆ ಇಲ್ಲಿ ಬೆಡ್ ಖಾಲಿ ಉಂಟು ಅಥವಾ ಇಲ್ಲಿ ಸೌಲಭ್ಯ ಇದೆ ಅಂತ ಹುಡುಕಾಡುವ ಬದಲು ವೆಲ್ನೆಸ್ ಹೆಲ್ಪ್ ಲೈನ್ಗೆ ಫೋನ್ ಮಾಡಿದ್ದೆ ಆದರೆ ನೀವು ಯಾವುದೇ ಊರಿನಿಂದ ಹೊರಡುವ ಸಂದರ್ಭದಲ್ಲಿ ನೀವು ಮಂಗಳೂರಿಗೆ ಬಂದು ರೀಚ್ ಆಗುವ ಹೊತ್ತಿಗೆ ನಿಮಗೆ ಮಂಗಳೂರಿನ ಯಾವ ಆಸ್ಪತ್ರೆಗೆ, ಅದು ವೆನ್ಲಾಕ್ ಆಸ್ಪತ್ರೆ ಇರ್ಬೋದು ಅಥವಾ ಇತರ ಖಾಸಗಿ ಆಸ್ಪತ್ರೆ, ಎಲ್ಲಿ ಆ ಕ್ಷಣಕ್ಕೆ ಬೆಡ್ ಏನು ಅವೈಲಬಿಲಿಟಿ ಇದೆ ಅದನ್ನು ವೆಲ್ನೆಸ್ ಸೆಂಟರ್ನವರು, ವೆಲ್ನೆಸ್ ಹೆಲ್ಪ್ ಲೈನ್ ಸೆಂಟರ್ನವರು ತಿಳ್ಕೊಂಡು ನಿಮಗೆ ಎಲ್ಲ ಏನು ಸಿದ್ಧತೆಯನ್ನು ಮಾಡಿಕೊಂಡು ಇರುತ್ತಾರೆ. ಇದು ನಿಮ್ಮ ಗಮನದಲ್ಲಿ ಇರಲಿ ವೀಕ್ಷಕರೇ. ನಿಮ್ಮ ಏನೋ ಯಾರಿಗಾದರೂ ಊರಿನವರಿಗೋ ಬಂಧುಗಳಿಗೋ ನೆರೆಯವರಿಗೋ ಒಂದು ಸಹಾಯಕ್ಕೆ ಬರುತ್ತೆ. ಇದು ನಿಮಗೆ ನಿಮ್ಮ ಗಮನದಲ್ಲಿ ಇರಲಿ. ಸೊ ದಿಸ್ ವೆರಿ ಒಂದು ಒಳ್ಳೆಯ ಒಂದು ಕೋಆರ್ಡಿನೇಷನ್. ಇದು ಬಹುಶಃ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ. ಅಂದ್ರೆ ಬ್ಲೈಂಡ್ಲಿ ಬರ್ತಾರೆ ಅಲ್ಲಿಂದ ಬಂದು. ಇನ್ನೊಂದು ಪ್ರಾಬ್ಲಮ್ ಅದೇ ನಾನು ಹೇಳಿದಲ್ಲ, ಬ್ಲೈಂಡ್ಲಿ ಅಲ್ಲಿಂದ ಎಮರ್ಜೆನ್ಸಿ ಸೀದಾ ಬಂದ್ರು ಒಂದು ದೊಡ್ಡ ಖಾಸಗಿ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಆದರೆ ಅವ್ರದ್ದು ಸಿಚುವೇಶನ್ ಆಗಿರ್ತದೆ, ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಪೇಯ್ಡ್ ಎಷ್ಟು ಆಗ್ತದೆ ಅಂತ ಹೇಳಿ. ಮತ್ತೆ ಡಿಸ್ಚಾರ್ಜ್ ಆಗುವಾಗ ಬಿಲ್ 4 ಲಕ್ಷ 5 ಲಕ್ಷ 6 ಲಕ್ಷ ಮತ್ತೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಫೋನ್ ಬರ್ತದೆ ನಮಗೆ, ಹೀಗಾಗಿದೆ, ಬಿಲ್ ಆಗಿದೆ, ಎಷ್ಟಾಗಿದೆ ಅನ್ನೋದು. ಅದಕ್ಕೂ ಸಹ ಹೆಲ್ಪ್ ಮಾಡಿದೆ ತುಂಬ. ಅಲ್ಲಿ ಹೋಗಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಡಿಸ್ಕೌಂಟ್ ಮಾಡಿಸಿ ಕೊಡ್ತಾ ಇದೆ, ಕಂಟಿನ್ಯೂ ಉಂಟು ಅದು. ಸೊ ಅದಕ್ಕಿಂತ ಬೆಟರ್ ಯಾವುದಂತ ಫೋನ್ ಮಾಡಿದ ಕೂಡಲೇ ನಾವು ಅವರಿಗೆ ಸಜೆಸ್ಟ್ ಮಾಡ್ತೇವೆ, ಇವರು ಹೇಳಿದಾಗೆ BPL APL ಕಾರ್ಡ್ ಅಂತ ಹೇಳಿ. ಸೊ ಆಯುಷ್ಮಾನ್ ಕಾರ್ಡ್ ಅದು ಇಲ್ಲದಿದ್ರು ನಾವು ಮಾಡಿಸ್ಕೊಟ್ಟು ಟೆಂಪ್ರರಿ ಅವರಿಗೆ ಅಡ್ಮಿಟ್ ಮಾಡಿ ಮತ್ತೆ ಅದನ್ನು ಮಾಡಿಸಿ ಅಡ್ಜಸ್ಟ್ಮೆಂಟ್ ಮಾಡಿ. ಲಾಸ್ಟ್ ಇಯರ್ ನಲ್ಲಿ ಇನ್ನೊಂದು ಕ್ಯಾಂಪೇನ್ ಸಹ ಮಾಡಿದ್ದೇವೆ ಲೊಕಾಲಿಟಿಯಲ್ಲಿ, ಮ್ಯಾಂಗ್ಳೂರ್ ಲೊಕಾಲಿಟಿ ಕ್ಯಾಂಪೇನ್. ಅದನ್ನ ಒಂದು 18,000 ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಟ್ಟಿದ್ದೆ. 18,000 ಆಯುಷ್ಮಾನ್ ಕಾರ್ಡ್ ಅನ್ನು ಮಾಡಿಕೊಟ್ಟಿದ್ದೀರಿ. ಎಸ್ ಸರ್. 1 ಲಕ್ಷ ಟಾರ್ಗೆಟ್ ಇದೆ ನಮ್ದು ಆಯುಷ್ಮಾನ್ ಕಾರ್ಡ್ ಮಾಡಿಸ್ಕೊಡ್ಬೇಕಂತ ಹೇಳಿ. ಓಕೆ. ಇಲ್ಲಿ ವೀಕ್ಷಕರು ಕೂಡ ಗಮನಿಸಬೇಕಾದದ್ದು, ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಇವತ್ತು 50% ಏನು ಬೆಡ್ಗಳನ್ನು ಆಯುಷ್ಮಾನ್ ಅಥವಾ ಏನು ಸರ್ಕಾರಕ್ಕೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ನೀವು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗೋದಿದ್ದರೂ ಕೂಡ ಆಯುಷ್ಮಾನ್ ಕಾರ್ಡ್ನ ಸೌಲಭ್ಯವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಬಹುಶಃ ಆ ಟೈಮಲ್ಲಿ ಅವರು ಅಲ್ಲಿ ಎಂಟ್ರಿ ಮಾಡಿಕೊಳ್ಬೇಕೇನು, ನಾನು ಏನು ಆಯುಷ್ಮಾನ್ ಫಲಾನುಭವಿ ಅಥವಾ ಕಾರ್ಡ್ ಇದೆ ಅನ್ನೋದನ್ನು. ಎಸ್. ಇದು ಕಾಸಿಂ ಸರ್, ಅಬೂಬಕರ್ ಅವರೇ, ನಾನು ಈ ಒಂದು ಶೋವನ್ನು ಸಮಾಪನ ಮಾಡ್ತಾ ಇದ್ದೇನೆ. ನೀವು ಈ ಸಂದರ್ಭದಲ್ಲಿ ಮತ್ತೆ ಜನರಿಗೆ, ನಮ್ಮದೇ ಜನರಿಗೆ, ನಮ್ಮದೇ ಊರಿನವರಿಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಕಾಸಿಂ ಸರ್? ಮೊದಲನೇದಾಗಿ ನೋಡಿ, ಈ ಒಂದು ಆತಂಕದಿಂದ ನಿಜವಾಗಿ ನೋಡ್ಬೇಕಂದ್ರೆ ತುಂಬಾ ವಿಷಯದಲ್ಲಿ ನಾವು ಇಮ್ಯುನಿಟಿ ಡೆವಲಪ್ ಮಾಡಬೇಕು. ಒಂದು ಫಿಸಿಕಲ್ ನಮ್ಮ ಇಮ್ಯುನಿಟಿ ಅಂತ ಹೇಳ್ತಾರೆ, ನಮ್ಮ ಪ್ರತಿರೋಧ ಶಕ್ತಿ ಒಂದದು. ಮತ್ತೆ ನಮ್ಮ ಮೆಂಟಲ್ ಇಮ್ಯುನಿಟಿ ಸಹ ಬಹಳ ಅಗತ್ಯ. ಇದರಲ್ಲಿ ನಾವು ನೋಡ್ತಾ ಇರೋದೇನೆಂದ್ರೆ ಫಿಸಿಕಲ್ ಆಗಿ ಎಫೆಕ್ಟ್ ಆದವ್ರು ನೋಡಿದೆ, ಮಾತ್ರ ವರ್ಲ್ಡ್ ವೈಡ್ ನಲ್ಲಿ ನೋಡಿದ್ರೆ ಎಷ್ಟು ಮೆಂಟಲಿ ಎಫೆಕ್ಟ್ ಆಗಿದೆ ಅಂತ ಅದನ್ನ ನಾವಿನ್ನು ಗ್ರಹಿಸಲಿಕ್ಕಾಗಿಲ್ಲ. ಒಂಥರ ಖಿನ್ನತೆ, ಡಿಪ್ರೆಷನ್ಗೆ ಬೀಳಿರ್ತಾರೆ. ಇದನ್ನು ಸಹ ನಾವು ಕಡೆಗಣಿಸಿದ್ದೇವೆ, ಇದು ಗೊತ್ತಿಲ್ಲ. ಬಹಳಷ್ಟು ಜನ ಈಗ ನಮ್ಮ ರಿಲೇಟಿವ್ ಒಬ್ಬ ಇದಾದ್ರೆ ಉಂಟಲ್ಲ, ನಾವು ಮೆಂಟಲಿ ಡಿಪ್ರೆಸ್ ಆಗ್ತೇವೆ. ಸೊ ಈ ತರದ ಉಂಟಲ್ಲ, ಇದೇ ಇದರಲ್ಲಿ ಉಂಟಲ್ಲ, ನಾವು ಕೌನ್ಸಿಲರ್ ಸಹ ಬಹಳ ಒಂದು ಟೀಮ್ ಸಹ ಉಂಟು ಈ ವಿಷಯದಲ್ಲಿ. ನಾವು ಕೌನ್ಸಿಲಿಂಗ್ ಮಾಡ್ತಾ ಇದ್ದೇವೆ. ಮತ್ತೆ ಅದಲ್ಲದೆ ಈಗ ಒಂದು ಮನೆಯಲ್ಲಿ ಒಬ್ಬ ಹಿರಿಯವನಿಗೆ ಬಂದಿರುತ್ತೆ, ಅವಾಗ ಉಳಿದವರೆಲ್ಲ ಆತಂಕಗೊಳಗಾಗ್ತಾರೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಮನೆಯ ಎಲ್ಲರಿಗೂ ಬಂದಿರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ಹೇಳಿದಾಗ ಅವರಿಗೆ ಕೌನ್ಸಿಲಿಂಗ್ ಬೇಕು. ಆ ವ್ಯವಸ್ಥೆ ನಿಮ್ಮ ಇದು ಹೆಲ್ಪ್ ಲೈನ್ ಅಲ್ಲಿ ಅದು ಮಾಡ್ತೇವೆ. ಫಿಸಿಕಲ್ ಇಮ್ಯುನಿಟಿ ಬೇಕು, ಮತ್ತೆ ಮೆಂಟಲ್ ಇಮ್ಯುನಿಟಿ, ಮತ್ತೊಂದು ಇಕನಾಮಿಕಲ್ ಇಮ್ಯುನಿಟಿ. ಇದನ್ನು ಸಹ ಸಫರ್ ಮಾಡ್ಲಿಕ್ಕೆ ಹೋಗ್ತೇವೆ. ನಿಮ್ಗೆ ಗೊತ್ತುಂಟು ಎಷ್ಟೋ ಜನ ಏನು ಅವ್ರು ಮಾಡಿಕೊಳ್ಬಹುದು ಜನ. ಈ ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ. ಈಗ ನೋಡಿ, ಲಾಕ್ಡೌನ್ ವಿಷಯದಲ್ಲಿ ಸಹ ನಿಮಗೆ ಗೊತ್ತಿರಬಹುದು, ಎಷ್ಟೋ ಜನ ಅದರ ಡೈಲಿ ವೇಜಸ್ ನಲ್ಲಿ ಡಿಪೆಂಡ್ ಆದವರು ಬಹಳ ಕಷ್ಟದಲ್ಲಿರ್ತಾರೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಉಂಟಲ್ಲ, ನಾವು ಒಂದು ಕೋಆರ್ಡಿನೇಷನ್ ಅಲ್ಲಿ ಇರಬೇಕು. ನಿಜವಾಗಿ ಈಗ ನಮಗೆ ಆಕ್ಚುಯಲ್ ಆಗಿ ಉಂಟಲ್ಲ, ಒಂದು ಹ್ಯುಮ್ಯಾನಿಟಿಯ ವಿಷಯದಲ್ಲಿ ನಾವೊಂದು ಅಡ್ರೆಸ್ ಮಾಡ್ಲಿಕ್ಕೆ ಈಗ ಒಂದು ಒಳ್ಳೆಯ ನಮ್ಮ ಮುಖ್ಯ ಬಹಳ ಒಂದು ಮಾನವೀಯ ಸಂಬಂಧವನ್ನು ನಾವು ಮತ್ತೆ ಏನು ಪುನರ್ ಜೋಡಿಸಿಕೊಳ್ಳಲಿಕ್ಕೆ, ಸೌಹಾರ್ದವಾದಂತ ಒಂದು ಸಂಬಂಧವನ್ನು ಜೋಡಿಸಿಕೊಳ್ಳಲಿಕ್ಕೆ ಇದು ಅತ್ಯಂತ ಏನು ತುರ್ತಿನ ಕಾಲ ಇದು. ನಾವೆಲ್ಲರೂ ಆಲೋಚನೆ ಮಾಡಬೇಕು. ಅದು ನಾವು ಅಂದ್ರೆ ಕಾಸಿಂ ಸರ್ ಹೇಳುವಂತ ಒಂದು ಮೂಲ ಆಶಯ ಏನಂತ ಹೇಳಿದ್ರೆ, ಎಲ್ಲರೂ ಎಲ್ಲಾ ವಿಚಾರಗಳ ಬಗ್ಗೆ ಒಂದು ಏನು ಜೊತೆಯಾಗಿ ಕೆಲಸ ಮಾಡಬೇಕಾದಂತ ಒಂದು ವಿಚಾರ ಅಂತ. ಅಬೂಬಕರ್, ನಾನು ಸಮಾಪನ ಮಾಡ್ತಾ ಇದ್ದೇನೆ. ಏನಾದರೂ ಹೇಳೋದಿದ್ರೆ ನೀವು ಕೊನೆಯದಾಗಿ? ಅದೇ ಆದಷ್ಟು ನಾನು ಹೇಳಿದೆ, ಅದೇ ಕಲಕಲಿ ವಿನಂತಿ, ನಿಮ್ಮ ಫ್ಯಾಮಿಲಿಯನ್ನು ಅಬ್ಸರ್ವೇಷನ್ ಮಾಡಿ. ಏನಾದರೂ ಸಣ್ಣ ಸಿಂಪ್ಟಮ್ಸ್ ಇದ್ರೆ ನೀವು ನೆಗ್ಲೆಕ್ಟ್ ಮಾಡಬೇಡಿ, ಇಮಿಡಿಯೇಟ್ ಆಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಇದು ದೊಡ್ಡ ಮಹಾಮಾರಿ ಇರ್ಬೋದು, ಆದರೆ ಹೆದರುವಂತ ಆ ವಿಷಯ ಅಲ್ಲ. ಆದರೆ ಅರ್ಲಿ ಡಿಟೆಕ್ಷನ್
ಸೊ ನಿಮ್ಗೆ ಇಮಿಡಿಯೇಟ್ ಅದನ್ನ ಇದು ಮಾಡ್ಬೋದು, ದೊಡ್ಡ ವಿಷಯವೇ ಅಲ್ಲ ಅದು. ನೀವು ಯಾರೋ ಡಾಕ್ಟರ್ ಹತ್ರ ಕೇಳಿದ್ರೆ ಹೇಳ್ತಾರೆ ಅವರು. ಬಟ್ ನೀವು ಲೇಟ್ ಮಾಡಿದ್ರೆ ನಿಮ್ಮವರನ್ನು ಕಳ್ಕೊಳ್ತೀರಾ ನೀವು, ಗ್ಯಾರಂಟಿ. ನಿಮ್ಮ ಅದಲ್ಲದೆ ಫೈನಾನ್ಸಿಯಲ್ ಸಿಚುವೇಶನ್ಸ್ ನಿಮ್ದು ತುಂಬಾ ಹಿಂದಕ್ಕೆ ಹೋಗ್ತದೆ. ಒಬ್ಬರಿಗೆ ಒಂದು 5-6 ಲಕ್ಷ, ಒಂದು ಸಣ್ಣ ಫ್ಯಾಮಿಲಿ ಅವ್ರಿಗೆ ಖರ್ಚಾದ್ರೆ ಉಂಟಲ್ಲ, ಅವರು ಒಂದು 5-6 ವರ್ಷ ಬ್ಯಾಕ್ ಹೋಗ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಜಾಗರೂಕತರಾಗಿ ಅಂತ ಇಲ್ಲಿ ಮತ್ತೆ ಮತ್ತೆ ಅಬೂಬಕರ್ ಸಿದ್ದಿಕ್ ಅವರು ಹೇಳುವಂಥದ್ದು. ಏನು 2 ದಿವಸ ಜ್ವರ ಬಂದರೆ ನಿರಂತರವಾಗಿ ಬರುತ್ತೆ ಅಂತ ನಿಮಗೆ ಅನಿಸಿದ್ದರೆ ತಕ್ಷಣ ವೈದ್ಯರಿಗೆ ಭೇಟಿ ಆಗದಿದ್ದರೂ ಅಟ್ಲೀಸ್ಟ್ ಫೋನ್ ಮೂಲಕ ಆದರೂ ನೀವು ಸಂಪರ್ಕಿಸಿ ಏನು ವೈದ್ಯರ ಒಂದು ಮಾಹಿತಿ ಸಲಹೆ ಮೂಲಕನೇ ನೀವು ಔಷಧಿಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸರ್ ಏನಾದರೂ ಲಾಸ್ಟ್ ವರ್ಡ್? ನೋಡಿ, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸಹ ಬಹಳಷ್ಟು ಕಷ್ಟಪಟ್ಟು ತುಂಬಾ ಇದನ್ನು ತೆಗೆದುಕೊಳ್ತಾ ಇದ್ದಾರೆ. ಮತ್ತೆ ಪೊಲೀಸ್ ಕಮಿಷನರ್ ಸಹ ನಿನ್ನೆ ಸಹ ಉಂಟಲ್ಲ, NRIs ನ ಒಂದು ವೆಬಿನಾರ್ ಮಾಡಿ ಸಹ ಕೋಆರ್ಡಿನೇಷನ್ ಮಾಡ್ತಾ ಇದ್ದಾರೆ. ಹೀಗಾಗಿ ಏನಂದ್ರೆ ನಾವು ಸಾರ್ವಜನಿಕರು ನಾವೊಂದು ಆ ವಿಷಯ ಕರ್ತವ್ಯ ಎಲ್ಲರಿಗೂ ಕರ್ತವ್ಯ ಇದೆ. ಇದು ಖಾಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಅಲ್ಲ, ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ ಆಗಿರ್ತದೆ. ಅವರ ಇದನ್ನು ಪಾಲನೆಯನ್ನು ನಾವು ಸಹಕರಿಸಬೇಕಾದ್ದು ಇದು ಬಹಳ ಮುಖ್ಯ ಆಗಿದೆ. ನಮಗೆ ಸಹ ಬಹಳಷ್ಟು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ವಿಷಯದಲ್ಲಿ ಸಹ. ಈ ಎಲ್ಲ ಕೆಲಸದಲ್ಲಿ ನಮಗೆ ಇದು ಮಾಡ್ತಾ ಇದ್ದಾರೆ. ಹಾಗೆ ಇನ್ನೂ ಸ್ವಲ್ಪ ನಮಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಎಲ್ಲ ಬಹಳ ಅಗತ್ಯ ಉಂಟು ಈ ವಿಷಯದಲ್ಲಿ. ಹೆಲ್ಪಿಂಗ್ ಹ್ಯಾಂಡ್ ಅಂತ ಹೇಳಿದ್ರೆ ಅದೇ ಕಸಿಂ ಸರ್, ನಮ್ಮ ಕರ್ತವ್ಯಗಳನ್ನು ನಾವು ಪಾಲಿಸಿದರೆ ನಾವು ಏನು ನಮ್ಮ ಗೋಲನ್ನು ರೀಚ್ ಆಗೋದು ತುಂಬ ಕಷ್ಟ ಅಲ್ಲ. ಅದು ವೆಲ್ನೆಸ್ ಹೆಲ್ಪ್ ಲೈನ್ ಯಾವ ರೀತಿಯ ಒಂದು ಬದ್ಧತೆಯ ಒಂದು ಸೇವೆಯನ್ನು ಮತ್ತೊಂದು ವೈದ್ಯಕೀಯ ನೆಲೆಯಲ್ಲಿ ಮತ್ತೊಂದು ಒಳ್ಳೆಯ ಒಂದು ಏನು ವೈದ್ಯಕೀಯ ಸಂಶೋಧನೆಯ ನೆಲೆಯಲ್ಲಿ ಕೂಡ ಒಂದು ತುರ್ತು ಬೇಕಾದ ಈ ಒಂದು ಸೇವೆ, ಕೋವಿಡ್ ಅಥವಾ ಕೊರೋನಾ ಪೇಷಂಟ್ಗಳಿಗೆ ಬೇಕಾದಂಥ ಒಂದು ಸೇವೆಯನ್ನು ಮಂಗಳೂರಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತೆ ಹೇಳುವಂಥದ್ದು, ನಾವು ಕೊರೋನಾವನ್ನು ಗೆಲ್ಲಬೇಕಿದ್ದರೆ ನಾವು ಪಾಸಿಟಿವ್ ಆಗಿರಬೇಕು, ಧನಾತ್ಮಕವಾಗಿರಬೇಕು. ಇಬ್ಬರು ಕೂಡ ಇದೇ ಮಾತನ್ನು ಹೇಳಿರುವಂಥದ್ದು. ನಾವು ನಮಗೆ ಬಂದಿರುವಂಥ ಆತಂಕ, ಬೇಸರ, ನೋವು, ದುಃಖ, ಖಿನ್ನತೆ ಇವೆಲ್ಲದರಿಂದ ಹೊರಗೆ ಬರಬೇಕಿದ್ದರೆ ನಾಳೆಯ ಒಳ್ಳೆಯ ದಿನ ಬರುತ್ತೆ. ಮತ್ತು ಒಂದಷ್ಟು ಏನು ಸೇವಕರು, ಕೆಲಸ ಮಾಡುವವರು ಅಥವಾ ಮಾಹಿತಿ ಕೊಡುವವರು, ಮಾರ್ಗದರ್ಶಕರು, ಸಹಾಯ ಮಾಡುವವರು ನಮ್ಮ ನಡುವೆ ಇದ್ದಾರೆ ಅನ್ನುವಂಥ ಧೈರ್ಯ ಕೊಡಬೇಕು. ಅಂತ ಧೈರ್ಯವನ್ನು ವೆಲ್ನೆಸ್ ಹೆಲ್ಪ್ ಲೈನ್ ಮಾಡ್ತಾ ಉಂಟು. ಅವರಿಗೆ ನಾನು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಈ ಒಂದು ಏನು ಮಾತುಕತೆಯನ್ನು ಇಲ್ಲಿ ಸಮಾಪನ ಮಾಡ್ತಿದ್ದೇನೆ. ಈ ಸಂದರ್ಭದಲ್ಲಿ ನಾನು ಕಸೀಂ ಅಹಮದ್ HK ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಿದ್ದೇನೆ ಸರ್. ಥ್ಯಾಂಕ್ ಯು. ಅದೇ ರೀತಿ ಅಬೂಬಕರ್ ಸಿದ್ದಿಕ್ ಸರ್, ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.